ಇರ್ಬೋದು ಆಯ್ತಾ. ಸೊ ಇದನ್ನೇ ವಿಟಮಿನ್ ಡಿ ಅಂತ ಹೇಳ್ತೀವಿ. ಇನ್ನೊಂದು ಸೋರ್ಸ್ ಅಂತ, ಇದು ನಮ್ದು ಡಯಟ್ರಿ ಸೋರ್ಸ್. ಇನ್ನೊಂದು ನ್ಯಾಚುರಲ್ ಸೋರ್ಸ್ ಆಫ್ ವಿಟಮಿನ್ ಡಿ ಅಂತ ಎಲ್ಲಿ ಸಿಗುತ್ತೆ ನಿಮಗೆ? ನ್ಯಾಚುರಲ್ ಸಿಗುತ್ತೆ, ಡೈಲಿ ದಿನನಿತ್ಯ ಜೀವನದಲ್ಲಿ ನೀವು ತಗೊಳ್ಳೋದು ಸಹ ವಿಟಮಿನ್ ಡಿ ಸಿ ನಿಮ್ಗೆ ಸಿಗುತ್ತೆ. ಅದನ್ನೇ ಹೊರಗಡೆ ಹೋಗ್ಬೇಕಾಗತ್ತೆ ಬಿಸಿಲಿಗೆ ಆಯ್ತಾ. ಸೊ ಬಿಸಿಲಲ್ಲಿ ನಿಮಗೆ ವಿಟಮಿನ್ ಡಿ ಸಿಗುತ್ತೆ. ನೀವು ಅಂದ್ರೆ ಸಾಧಾರಣವಾಗಿ ಬೆಳಗಿನ ಅಂಶದಲ್ಲಿ ಹೋಗ್ಬೋದು, ಇಲ್ಲ ಅಂತಂದ್ರೆ ಮಧ್ಯಾಹ್ನದಲ್ಲಿ ಯು ರೈಸ್ ಅಂತ ಹೇಳ್ತೀವಿ. ಅಂದ್ರೆ ಮಿನಿಮಮ್ ಒಂದು 5-10 ನಿಮಿಷದೊಳಗೆ ನೀವು ಮಕ್ಕಳನ್ನ ಇರ್ಬೋದು ಅಥವಾ ಯಾರಾದ್ರಲ್ಲಿ ಅಂದ್ರೆ ಸನ್ಲೈಟ್ ಅಲ್ಲಿ ನೀವು ಎಕ್ಸ್ಪೋಜರ್ ಮಾಡಿದ್ರೆ ನಿಮಗೆ ನೇರವಾಗಿ ವಿಟಮಿನ್ ಡಿ ನಿಮಗೆ ನೇರಕ್ಕೆ ಸಿಗುತ್ತೆ ಆಯ್ತಾ. ಸೊ ಮತ್ತೆ ವಿಟಮಿನ್ ಸಿ ಅಂತ ಹೇಳ್ತೀವಿ. ವಿಟಮಿನ್ ಸಿ ಯಾವ ಅಂಶದಲ್ಲಿ ಇರುತ್ತೆ ನಿಮಗೆ? ಸಾಧಾರಣವಾಗಿ ನಿಂಬೆ ಹುಳಿ ಅಥವಾ ಹುಳಿ ಅಂಶದಲ್ಲಿ ಇರ್ಬೋದು, ಯಾವ್ದಾದ್ರು ಇರ್ಬೇಕು. ಹುಳಿ ಅಂಶಗಳು ಯಾವ್ಯಾವ ಬರುತ್ತೆ? ನಿಂಬೆಹಣ್ಣು ಇರ್ಬೋದು, ಆರೆಂಜ್ ಇರ್ಬೋದು. ನೀವು ಮತ್ತೆ ನೋಡಿದ್ರೆ ಪೇರ್ಲೆ ಅಂತ ಹೇಳ್ತೀವಿ ಗೊತ್ತಾ? ಪೇರ್ಲೆನ ಹೈಯೆಸ್ಟ್ ಅಮೌಂಟ್ ಆಫ್ ವಿಟಮಿನ್ ಸಿ ಕೂಡ ಇರುತ್ತೆ. ಸೊ ಅದನ್ನ ನೀವು ಮಕ್ಕಳಿಗೆ ಕೊಡೋದ್ರಿಂದ ಯಾವ ಥರ ಕೊರತೆಗಳು ಇಡಿ ಮಾಡ್ಬೋದು ಅಂದ್ರೆ ಪ್ರಾಬ್ಲಮ್ನ ನೀವು ಬರದೇ ಕಾಣ್ಬೋದು ಮಕ್ಕಳಿಗೆ ಅಂತಂದ್ರೆ. ವಿಟಮಿನ್ ಸಿ ಇಂದ ಏನು ಕೊರತೆ ಕಾಣುತ್ತೆ? ಸರಿ, ವಸಡಿ ರಕ್ತಸ್ರಾವ ಅಂತ ಹೇಳ್ತೀವಿ. ಅಂದ್ರೆ ಕೆಲವೊಂದು ಟೈಮಲ್ಲಿ ಸಿಂಜೈಟಿಸ್ ಅಂತ ಹೇಳ್ತೀವಿ, ಅಲ್ಸರ್ಸ್ ಅಂತ ಹೇಳ್ತೀವಿ. ಕೆಲವೊಂದು ಟೈಮಲ್ಲಿ ಚರ್ಮದ ರೋಗ ಕೂಡ ತೊಂದರೆ ಬರುತ್ತೆ. ಎಸ್ಪೆಷಲಿ ಮಕ್ಕಳಿಗೆ ಮತ್ತು ವಯಸ್ಸಲ್ಲಿ ಕಾಣಿಸ್ಕೊಳ್ಳುವಂಥ ಹಲ್ಲಿನ ಪ್ರಾಬ್ಲಮ್ ಅಂದ್ರೆ ವಸಡಿನಲ್ಲಿ ರಕ್ತಸ್ರಾವ ಆಗುವಂತ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ನಾವೇನ್ ಮಾಡಬೇಕು? ದಿನನಿತ್ಯ ಜೀವನದಲ್ಲಿ ಅಟ್ಲೀಸ್ಟ್ ಲಿಂಬೆಹಣ್ಣು ಅಂತ ಇರ್ಬೋದು, ಅಥವಾ ನೀವು ಆಮ್ಲ ಅಂತ ಹೇಳ್ತೀವಿ, ನೆಲ್ಲಿಕಾಯಿ. ಸೊ ಆ ಥರದ ಅಂಶವನ್ನು ನೀವು ಮಕ್ಕಳಿಗೆ ಅಥವಾ ನೀವು ವಯಸ್ಕರಿಗೆ ಕೂಡ ಡೈಲಿ ಅಂಶದಲ್ಲಿ ತಗೊಳ್ಬೇಕು. ನೀರ್ಲೆ ಹಣ್ಣು ಅಥವಾ ನೀರ್ಲೆ ಅಂತ ಕೇಳ್ತೀವಿ ಆ ಥರದ ಅಂಶಗಳು ವಿಟಮಿನ್ ಸಿ ಇರುತ್ತೆ. ವಿಟಮಿನ್ ಸಿ ಇಷ್ಟಕ್ಕೆ ಹೋಗ್ತಾರದೆ ನಿಮಗೆ ಕೂದಲಿನ ಬೆಳವಣಿಗೆ ಕೂಡ ಆಗುತ್ತೆ. ಕೆಲವೊಂದು ಜನ ಗೊತ್ತಿರಲ್ಲ, ವಿಟಮಿನ್ ಸಿ ತಿಂದರೆ ಮಾತ್ರ ಹುಳಿ ಅಂಶ ತಿಂದರೆ ಹಲ್ಲಿನ ಕಮ್ಮಿ ಆಗ್ತದೆ. ವಿಟಮಿನ್ ಸಿ ಕೂಡ ನಿಮ್ಗೆ ಎಲ್ಲಿ ಆಗ್ತದೆ? ಕೇಶರಾಶಿಗೂ ಕೂಡ ಹೆಲ್ಪ್ ಆಗುತ್ತೆ. ವಿಟಮಿನ್ ಬಿ ಅಂತ ಹೇಳ್ತೀವಿ. ವಿಟಮಿನ್ ಬಿ ಮತ್ತೆ ಬೇರೆ ಸಿಗುತ್ತೆ ನಿಮಗೆ ಅಂದ್ರೆ ಇದ್ದವರಿಗೂ ಕೂಡ ಇದು ನ್ಯೂಟ್ರಿಷನ್ ಅಂಶ ಇರುವಂಥದ್ದು ಎಲ್ಲ ಮಕ್ಕಳಿಗೆ ಬೇಕಾಗ್ತದೆ. ಮತ್ತೆ ಖನಿಜಗಳಂತ ಹೇಳ್ತೀವಿ. ಖನಿಜಗಳಂದ್ರೆ ಯಾವು? ಅಥವಾ ಸಿರಿಧಾನ್ಯಗಳಂತ ಹೇಳ್ತೀವಿ. ಯಾವ ಸಿರಿಧಾನ್ಯಗಳಂದ್ರೆ ಯಾವು? ಸೊ ಇಲ್ಲಿ ಆಲ್ರೆಡಿ ಮುಂದೆ ಇಟ್ಟಿದ್ದಾರೆ ನಿಮ್ಗೆ. ಆಲ್ರೆಡಿ ಸಿರಿಧಾನ್ಯಗಳನ್ನು ಆಲ್ರೆಡಿ ಒಂದು ಪೋಷಕಾಂಶಗಳ ಬಗ್ಗೆ ಒಂದು ಇದು ಮಾಡಿದ್ದಾರೆ ಆಯ್ತಾ. ಅಂದ್ರೆ ಧಾನ್ಯಗಳು ಯಾವ ಒಣ ಧಾನ್ಯಗಳು ಇರ್ತವೆ ಆ ಥರ ಅಂಶಗಳನ್ನ ಏನು ಮಾಡ್ಬೇಕಂದ್ರೆ ಡೈಲಿ ಮಕ್ಕಳಿಗೆ ಕೊಡ್ತಾ ಇರಬೇಕು ಆಯ್ತಾ. ಸೊ ಮತ್ತೆ ನಿಮ್ಗೆ ಏನಂತಂದ್ರೆ ಆಲ್ರೆಡಿ ನೀವು ನೋಡಿದ್ದೀರಾ ಇಷ್ಟೊಂದು ಆಲ್ರೆಡಿ ನಿಮ್ಗೆ ಗೊತ್ತು ಈ ಗೌರ್ಮೆಂಟ್ ಸ್ಕೀಮಲ್ಲಿ ಅಂದ್ರೆ ಅಂಗನವಾಡಿ ಮತ್ತೆ ಅಥವಾ ಪ್ರಾಥಮಿಕ ಕೇಂದ್ರಗಳು ಏನು ಮಾಡ್ತದೆ ಅಂತಂದ್ರೆ ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳಿಗೆ ಅಂದ್ರೆ ಬಿಲೋದ 2 ವರ್ಷ ಅಥವಾ 4-5 ವರ್ಷದ ಮಕ್ಕಳಿಗೆ ಅಂತಂದ್ರೆ ಪೌಷ್ಟಿಕಾಂಶವನ್ನು ನೀಡಲೇಬೇಕು. ಅದು ಕಂಪಲ್ಸರಿ, ಅಥವಾ ಅದು ಮಾನವನ ಹಕ್ಕು. ಮತ್ತೆ ಅದು ಮಕ್ಕಳಿಗೆ ಅಥವಾ ಬೆಳವಣಿಗೆಗೋಸ್ಕರ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಪುಷ್ಟಿ ಅಂತ ಅಂಶ ನಿಮ್ಗೆ ಆಲ್ರೆಡಿ ಗೊತ್ತು. ಅಂದ್ರೆ ಅಂಗನವಾಡಿ ಟೀಚರ್ಸ್ಗಳಿಗೆ ಗೊತ್ತು, ಅಥವಾ ಈ ಗ್ರಾಮ ಪಂಚಾಯತಿಗೆ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಗೊತ್ತು ಆಯ್ತಾ. ಆ ಅಂಶ ನೀವು ಮಕ್ಕಳಿಗೆ ಕೊಡೋದ್ರಿಂದ ಅದರಲ್ಲಿ ಏನಿರ್ತದೆ ಅಂತಂದ್ರೆ ಎಲ್ಲ ಧಾನ್ಯಗಳು ಕೂಡ ಮಿಕ್ಸ್ ಮಾಡಿದ್ದಾರೆ. ಕೆಲವೊಂದು ಅಂಶಗಳು ಉಂಟು, ಅಂದ್ರೆ ಈ ತರ ಹೇಳಿದ್ರೆ ವಿಟಮಿನ್ಸ್ ಕೂಡ ಉಂಟು, ಅಥವಾ ಅದರಲ್ಲಿ ಮಿನರಲ್ಸ್ ಅಂತ ಹೇಳ್ತೀವಿ, ಆ ಥರ ಅಂಶಗಳು ಕೂಡ ಉಂಟು. ಅದನ್ನು ನೀವು ಈ ಮಕ್ಕಳು ಅಂಗನವಾಡಿ ಹೋಗ್ತಾ ಇದ್ರೆ ಅಂಶ ಸಿಗುತ್ತೆ. ಇಲ್ಲದಿದ್ರೆ ಅಂತ ಹೇಳಿದ್ರೆ ನೀವು ಆಲ್ರೆಡಿ ಬರಕ್ಕಾಗ್ತಿಲ್ಲ, ಅಂಗನವಾಡಿ ತಗೊಳಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ನೀವು ಮನೆಯಲ್ಲೇನೆ ಆದಷ್ಟು ಪ್ರಿಪೇರ್ ಮಾಡಿ ಮಕ್ಕಳಿಗೆ ನೀಡುವಂಥದ್ದು ಇರಬೇಕು ಆಯ್ತಾ. ಸೊ ದೊಡ್ಡವರಿಗೂ ಕೂಡ ಇದು ಮಕ್ಕಳಿಗೆ ಅಷ್ಟೇ ಅಲ್ಲದೆ ದೊಡ್ಡವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ನೀವು ಆಲ್ಮೋಸ್ಟ್ ನೀವು ನೋಡಿರ್ಬೋದು ದಿನನಿತ್ಯ ದಿನಾಂಜಲಿ ನೀವು ತರಕಾರಿಗಳಿರ್ಬೋದು, ಫ್ರೂಟ್ಸ್ ಎಸ್ಪೆಷಲಿ ಫ್ರೂಟ್ಸಲ್ಲಿ ನೀವು ಜಾಸ್ತಿ ಸೇವಿಸಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅದಕ್ಕಿಂತ ಖನಿಜಾಂಶಗಳಿರ್ಬೋದು, ಪೌಷ್ಟಿಕಾಂಶಗಳಿರ್ಬೋದು, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ, ಫ್ಯಾಟ್ ಅಂತ ಹೇಳ್ತೀವಿ. ಅದರಲ್ಲಿ ಗುಡ್ ಫ್ಯಾಟ್ ಅಂತ ಇರುತ್ತೆ. ಗುಡ್ ಫ್ಯಾಟ್ ಅಂತ ಹೇಳಿದ್ರೆ ಈ ಮೊಟ್ಟೆಯಲ್ಲಿ ಹೇಳ್ತೇವೆ. ಕೆಲವೊಂದು ಮಕ್ಕಳಿಗೆ ತಾಯಿಂದರು ಕೇಳ್ತಾರೆ ಮೊಟ್ಟೆನ ಕೊಡ್ಬೋದಾ, ಎಲ್ಲ ಕೊಡ್ಬೋದಾ ಮಕ್ಕಳಿಗೆ ಅಂತೇಳಿ. ಅದು ಯಾಕೆ ಕೊಡ್ಬೇಕಂತ ಅದು ಕೂಡ ಕೊಡಲೇಬೇಕು. ಯಾಕಂದ್ರೆ ಇದು ಗುಡ್ ಸೋರ್ಸ್ ಆಫ್ ಫ್ಯಾಟ್ ಅಂತ ಹೇಳ್ತೀವಿ. ಕೆಲವೊಂದು 2 ಥರ ಫ್ಯಾಟ್ ಇರುತ್ತೆ, ಬ್ಯಾಡ್ ಫ್ಯಾಟ್ ಅಂತ ಹೇಳ್ತೀವಿ ಅಥವಾ ಗುಡ್ ಫ್ಯಾಟ್ ಅಂತ ಹೇಳ್ತೀವಿ. ಅದು ಎಸ್ಪೆಷಲಿ ಮೊಟ್ಟೆಲಿರುವಂಥದ್ದು ಏನಂತ ಹೇಳಿದ್ರೆ ಅದು ಒಳ್ಳೆ ಫ್ಯಾಟ್, ಮಕ್ಕಳಿಗೆ ನೀವು ಕೊಡ್ಬೋದು. ಅದು ಕೆಲವೊಂದು ಟೈಮ್ ಕಫ ಆಗ್ತದೆ ಅಥವಾ ವಾಂತಿ ಮಾಡ್ತಾರೆ ಮಕ್ಕಳು ಅಂತ ಹೇಳಿದ್ರೆ ಆ ಟೈಮ್ನಲ್ಲಿ ನೀವು ಕೊಡಲೇಬಾರ್ದಾಗ್ತದೆ. ಮತ್ತು ಹಾಲಿನ ಅಂಶ ಅಟ್ಲೀಸ್ಟ್ ನೀವು ಡೈಲಿ ಮಕ್ಕಳಿಗೆ ಅಂತ ಹೇಳಿದ್ರೆ 1 ಅಥವಾ 2 ಲೋಟದಷ್ಟು ಹಾಲಿನ ಅಂಶ ಕೊಡಲೇಬೇಕು. ಯಾಕಂದರೆ ಅದು ವಿಟಮಿನ್ ಡಿ ಏನಾಗ್ತದೆ ಅಂತಂದರೆ ಮೂಳೆ ಬೆಳವಣಿಗೆ ಮತ್ತು ದೈಹಿಕ ಬೆಳವಣಿಗೆ ಕೂಡ ಅಥವಾ ಮಾನಸಿಕ ಬೆಳವಣಿಗೆ ಕೂಡ ಮಕ್ಕಳಿಗೆ ಹೆಲ್ಪ್ ಆಗುವಂಥದ್ದು ಇರ್ತದೆ. ಕೆಲವರಿಗೆ ಏನಾದರೂ ಡೌಟ್ಸ್ ಉಂಟಾ, ಏನಾದರೂ ನ್ಯೂಟ್ರಿಷನ್ ಕೇಳಲಿಕ್ಕೆ ಉಂಟಾ ಏನಾದರೂ? ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಿಂದ ಬಂದಿದ್ದೇವೆ. ಈಗಾಗಲೇ ಡಾಕ್ಟರ್ ಜಗ್ಗೇಶ್ ಅವರು ಭಾಳ ಅರ್ಥಪೂರ್ಣವಾಗಿ ನ್ಯೂಟ್ರಿಷನ್ ಪೌಷ್ಟಿಕಾಂಶಗಳ ಬಗ್ಗೆ ಭಾಳ ಅರ್ಥಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ನೀವು ಅದನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂಬ ಭಾವನೆ ನಮಗಿದೆ. ನಮ್ಮ ಫಾದರ್ ಮುಲ್ಲರ್ ಹೋಮಿಯೋಪತಿ ಆಸ್ಪತ್ರೆ ಕಳೆದ 19 ವರ್ಷಗಳಿಂದ ದೇರ್ಲಕಟ್ಟೆ ಭಾಗದಲ್ಲಿ ಕಾರ್ಯಾಚರಿಸ್ತಾ ಇದೆ. ಹೋಮಿಯೋಪತಿ
ವೈದ್ಯಕೀಯ ವಿಭಾಗದಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸೆಗಳು, ಕೆಲವೊಂದು ವಿಶೇಷ ಚಿಕಿತ್ಸೆಗಳು ದೊರೆಯುತ್ತದೆ. ಅದೇನೆಂದರೆ ಅಲರ್ಜಿ ಮತ್ತು ಅಸ್ತಮಗಳಿಗೆ ಸಂಬಂಧಿಸಿದ ಚಿಕಿತ್ಸೆ ಆಗಿರ್ಬೋದು. ಅದೇ ರೀತಿ ಮಕ್ಕಳಿಗೆ ಸಂಬಂಧಪಟ್ಟ ಕಾಯಿಲೆಗಳೇನಾದಿದ್ದರೆ ಅದಕ್ಕೆ ಬೇಕಾದ ಚಿಕಿತ್ಸೆಗಳಾಗಿರ್ಬೋದು. ಮುಟ್ಟಿನ ಹಾಗೂ ಬಂಜೆತನ ಸಮಸ್ಯೆಗೆ ಇರ್ತಕ್ಕಂಥ ಸಮಸ್ಯೆಗಳಿಗೆ ಚಿಕಿತ್ಸೆ ಆಗಿರ್ಬೋದು. ಗಂಟು ವಾತ ಸಂಬಂಧಿಸಿದ ಕಾಯಿಲೆಗಳಿಗೆ ವಿಶೇಷ ಚಿಕಿತ್ಸೆ, ಚರ್ಮದ ತುರಿಕೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಚಿಕಿತ್ಸೆ, ನಿದ್ರಾಹೀನತೆ ಹಾಗೂ ಮಾನಸಿಕ ಸಮಸ್ಯೆಗಳಿಗೆ ಸಂಬಂಧಿಸಿದ ಚಿಕಿತ್ಸೆಗಳು ಇವೆಲ್ಲವೂ ಕೂಡ ಫಾದರ್ ಮುಲ್ಲರ್ ಹೋಮಿಯೋಪತಿ ಆಸ್ಪತ್ರೆಯಲ್ಲಿ ದೊರೆತಕ್ಕಂತಹ ವಿಶೇಷ ಚಿಕಿತ್ಸೆಗಳಾಗಿದೆ. ಹಲವು ಕಡೆ ನಮ್ಮ ಶಿಬಿರಗಳಾಗ್ತದೆ. ಫಾದರ್ ಮುಲ್ಲರ್ ಹೋಮಿಯೋಪತಿ ಆಸ್ಪತ್ರೆಯ ಶಿಬಿರಗಳು ನಡೀತದೆ. ಇಲ್ಲಿಯೂ ಕೂಡ ಮಾಡಬೇಕು ಎಂಬ ಉದ್ದೇಶ ನಮಗಿದೆ. ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ. ಆ ಶಿಬಿರಕ್ಕೆ ಬಂದವರಿಗೆ ನಾವೊಂದು ಕಾರ್ಡನ್ನು ಕೊಡ್ತೇವೆ. ಆ ಕಾರ್ಡನ್ನು ಪಡೆದುಕೊಂಡವರು 1 ತಿಂಗಳ ಒಳಗಾಗಿ ಶಿಬಿರ ಆಗಿ 1 ತಿಂಗಳ ಒಳಗೆ ಆಸ್ಪತ್ರೆಗೆ ಬಂದರೆ ನಮ್ಮ ಆಸ್ಪತ್ರೆಯಲ್ಲಿ ಕೆಲವೊಂದು ಸೌಲಭ್ಯಗಳು ಅವರಿಗೆ ಕನ್ಸೆಷನ್, ರಿಯಾಯಿತಿ ದರದಲ್ಲಿ ನಾವು ನೀಡುತ್ತೇವೆ. ಅದು ಡಾಕ್ಟರ್ಗಳು, ವೈದ್ಯರು ತಪಾಸಣೆ ಮಾಡಿ ಅವರಿಗೆ ಯಾವ ರೀತಿಯ ಚಿಕಿತ್ಸೆ ಅಗತ್ಯ ಇದೆ ಎಂಬ ಮಾಹಿತಿಯನ್ನು ಕೊಟ್ಟು ನಂತರ ಆ ಚಿಕಿತ್ಸೆಗೆ ರಿಯಾಯಿತಿ ದರದಲ್ಲಿ ನಾವು ಸೌಲಭ್ಯಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ನೇರವಾಗಿ ಅವರಿಗೆ ದೊರಕಿಸಿಕೊಡ್ತೇವೆ. ಹೀಗಾಗಿ ತಾವೆಲ್ಲರೂ ಕೂಡ ಈ ಒಂದು ಚಿಕಿತ್ಸಾ ಸೌಲಭ್ಯವನ್ನು ಸದುಪಯೋಗ ಪಡೆದುಕೊಂಡು ಫಾದರ್ ಮುಲ್ಲರ್ ಹೋಮಿಯೋಪತಿ ಆಸ್ಪತ್ರೆಗೆ, ಹೋಮಿಯೋಪತಿ ಅಂತ ಹೇಳಿದರೆ ಅದು ನಿಮಗೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇಲ್ಲದಂಥ ಒಂದು ಔಷಧಿಯ ವಿಧಾನವಾಗಿದೆ. ಇದು ಹೋಮಿಯೋಪತಿ ನೀವು ಮೆಡಿಸಿನನ್ನು ಪಡೆದುಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ಗಳಿರುವುದಿಲ್ಲ. ಅದನ್ನು ನೀವು ಅರ್ಥ ಮಾಡಿಕೊಂಡು ನೀವು ಅದರ ಫಾದರ್ ಮುಲ್ಲರ್ ಹೋಮಿಯೋಪತಿ ಆಸ್ಪತ್ರೆಯಲ್ಲಿ ಇದರ ವಿಶೇಷ ಚಿಕಿತ್ಸೆಗಳ ಸೌಲಭ್ಯಗಳನ್ನು ಪಡೆದುಕೊಳ್ಬೋದು ಎಂಬ ಮಾಹಿತಿಯಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಯ ಮರೆತೊಯ್ದು ನಮ್ಮಲ್ಲಿ ಪ್ರತಿದಿನ ಯೋಗ ತರಗತಿಗಳು ನಡೀತದೆ. ಬೆಳಿಗ್ಗೆ 6:30ಯಿಂದ ಬೆಳಿಗ್ಗೆ 7:30 ತನಕ 1 ಗಂಟೆಗಳ ಕಾಲ ಯೋಗ ತರಗತಿಗಳು ನಡೀತದೆ. ಹಲವಾರು ಮಂದಿ ಇದರ ಪ್ರಯೋಜನಗಳನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ಏನಾದರೂ ನಿಮಗೆ ಬರಲಿಕ್ಕಿದ್ರೆ ಅದೇ ರೀತಿ ಆ ಭಾಗದಲ್ಲಿ ದೇರಳಕಟ್ಟೆ ಸುತ್ತಲೂ ಭಾಗದಲ್ಲಿ ನಿಮಗೆ ಪರಿಚಯಸ್ಥರು ಯಾರಾದರೂ ಇದ್ದರೆ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಮಕ್ಕಳು ಅದನ್ನು ನೋಡ್ತಾ ಇರ್ತಾರೆ, ಅದನ್ನು ಅವರು ಮತ್ತೆ ರೂಢಿ ಮಾಡಿಕೊಡ್ತಾ ಇದ್ದಾರೆ. ನಾವು ರಸ್ತೆ ಬದಿಯಲ್ಲಿ ಹೋಗುವಾಗ ಮಕ್ಕಳ ಎದುರುಗಡೆ ಕಾರದು ಗ್ಲಾಸ್ ಓಪನ್ ಮಾಡಿ ನಾವು ಕಸವನ್ನು ಹೊರಗಡೆ ಬಿಸಾಡ್ತಾರೆ ಅಂತೇಳಿ ನಾಳೆ ಮಕ್ಕಳ ಕೈಯಲ್ಲಿದ್ದರೂ ಕೂಡ ಕಸವನ್ನು ಅದೇ ರೀತಿ ಬಿಸಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಕಸವನ್ನು ನಮ್ಮ ಕಾರಲ್ಲಿ ಇಡ್ತೇವೆ ಅಥವಾ ನಾವು ಅಲ್ಲೇ ತಂದು ಮನೆಗೆ ನಾವು ವಿಲೇವಾರಿ ಮಾಡ್ತೇವೆ, ಮನೆಯಲ್ಲಿ ಕೊಡ್ತೇವೆ ಅಂತ ಹೇಳಿದ್ರೆ ಖಂಡಿತವಾಗಿ ಮಕ್ಕಳು ಕೂಡ ಅದನ್ನೇ ಮಾಡ್ತಾರೆ.
ಅದಕ್ಕೋಸ್ಕರ ಮಕ್ಕಳ ಎದುರುಗಡೆ ಜಾಸ್ತಿ ಮೊಬೈಲ್ ನೋಡಬೇಡಿ ಅಂತ ಹೇಳೋದು ಅದಕ್ಕೆ. ಯಾಕಂದರೆ ನಾವೇನು ಮಾಡ್ತೇವೆ ಅದನ್ನೇ ಮಕ್ಕಳು ಕೂಡ ಕಲಿತಾ ಇರ್ತಾರೆ, ಹೌದಲ್ವಾ? ಸೊ ಅದಕ್ಕೆ ಮಕ್ಕಳ ಎದುರುಗಡೆ ಮಾತು ಕೂಡ ಅಷ್ಟೇ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಮಕ್ಕಳ ಎದುರುಗಡೆ ನೀವು ಯಾರಾದರೂ ತಪ್ಪು ಮಾತಾಡಿದ್ರೆ ಮಕ್ಕಳು ಕೂಡ ಅದನ್ನೇ ಕಲಿತಾ ಇರ್ತಾರೆ. ಅದಕ್ಕೆ ಮನೆ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಸೊ ಮನೆಯಲ್ಲಿ ನಾವು ಯಾವ ರೀತಿ ಇರ್ತಾರೆ ಮಕ್ಕಳು ಕೂಡ ಅದನ್ನೇ ಕಲಿತಾರೆ, ನಮ್ಮನ್ನು ನೋಡಿ ಕಲಿತಾರೆ, ನೀವು ಹೇಳಿದಾಗೆ ಕಲಿಯಲ್ಲ. ಕೂಡ ಹರೇಕಳ ಗ್ರಾಮ ಪಂಚಾಯತ್ನ ವೇದಿಕೆಗೆ ಬರಬೇಕು. ಹರೇಕಳ ಸ್ನೇಹಲತಾ ಮ್ಯಾಮ್ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಜಬ್ಬ ಸರ್ ಕೂಡ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯಲ್ಲಿದ್ದಾರೆ. ಗೌರವಾನ್ವಿತ ಸದಸ್ಯರು ಯಾರಾದ್ರೂ ಇದ್ರೆ ದಯಮಾಡಿ ನನಗೆ ಹರೇಕಳ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರುಗಳು ವಿನಂತಿಸಿದ್ದೇನೆ. ಕಾರ್ಯದರ್ಶಿ ಆಗಿಟ್ಟುಕೊಂಡು ನಮ್ಮನ್ನ ಜಾತೆ ಜಯ ಹೇ ಕರ್ನಾಟಕ ಮಾತೆ, ಜೈ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನು ಜಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರ ರಮಣುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಭೂಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ತೈಲಪ ಹೊಯ್ಸರಳಾಡಿದನ, ಡಂಕನ ಜಗನರ ನೆಚ್ಚಿನ ಬೀರೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಡ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರುದ್ಯಾನ, ಜನಗಣ ಹೋಲುವ ದೊರೆಗಳ ಧಾಮ, ಕವಿ ಗಾಯಕ ವೈಣಿಕರ ರಾಮ, ನನ್ನ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ, ಹರೇಕಳ ಗ್ರಾಮ ಪಂಚಾಯತ್, ಸ್ತ್ರೀಶಕ್ತಿ ಒಕ್ಕೂಟ ಇದರ ಸಂಯುಕ್ತ ಆಶ್ರಯದಲ್ಲಿ ಗೋಳಿಯಾರ್ ವಲಯದ ಪೋಷಣ್ ಅಭಿಯಾನ ಯೋಜನೆಯಡಿ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಸುಪೋಷಿತ್ ಭಾರತ್, ಇದರ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಹರೇಕಳ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಯುಟಿ ಖಾದರ್ ಸರ್ ಅವರು ವಿಧಾನಸಭಾ ಸಭಾಧ್ಯಕ್ಷರು ನಮ್ಮ ಒಂದು ಈ ಪೌಷ್ಟಿಕ ಒಂದು ಸಪ್ತಾಹಕ್ಕೆ ಬಂದಿದ್ದಾರೆ. ಅವರಿಗೆ ನಾವು ನಮ್ಮೆಲ್ಲರ ಪರವಾಗಿ ನಾನು ತುಂಬು ಹೃದಯದ ಸ್ವಾಗತವನ್ನ ಅರ್ಪಿಸ್ತೇನೆ. ಇವರಿಗೆ ಶ್ರೀಮತಿ ಜುಬೇರ್ ಅಡಿಗೆ ಇವರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಗುಲಾಬಿ ಅಧ್ಯಕ್ಷರು ಹರೇಕಳ ಗ್ರಾಮ ಪಂಚಾಯತ್, ಅವ್ರಿಗೂ ಸಹ ನಾನು ಇಲಾಖೆ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಇವರಿಗೆ ನಳಿನಿ ಅಂಗನವಾಡಿ ಕಾರ್ಯಕರ್ತ ಇವರು ಹೂಗುಂಚವನ್ನು ನೀಡಿ ಸ್ವಾಗತಿಸಬೇಕೆಂದು ಕೋರ್ತೇನೆ. ಹಾಗೆ ಶ್ರೀ ಅಬ್ದುಲ್ ಮಜೀದ್ ಸರ್ ಉಪಾಧ್ಯಕ್ಷರು ಹರೇಕಳ ಗ್ರಾಮ ಪಂಚಾಯತ್, ಇವರು ನಮ್ಮ ಈ ಯಾವುದೇ ಕಾರ್ಯಕ್ರಮಗಳಿಗೆ ಸಹಕಾರವನ್ನ ನೀಡ್ತಕ್ಕಂಥ ಬಂದಿರುವಂತಹ ಮಜೀದ್ ಸರ್ ಅವರಿಗೆ ನಾನು ಸ್ವಾಗತವನ್ನ ಕೋರ್ತೇನೆ. ಇವರಿಗೆ ಮೋಹಿನಿ ಟೀಚರ್ ಅವರು ಹೂಗುಂಚವನ್ನು ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಮಾಹಿತಿಯನ್ನ ಕೊಡಲು ಡಾಕ್ಟರ್ ಜಗ್ಗೇಶ್ ರವರು ಬಂದಿದ್ರು, ಮಾಹಿತಿಯನ್ನ ಬೆಳಗ್ಗೆ ಕೊಟ್ಟು ಹೋಗಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನ ಕೋರ್ತೇನೆ. ಹಾಗೆ
ಮೈಮೂನಾ ಮಜೀದ್ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಒಂದು ಸಪೋರ್ಟ್ ಮಾಡಿರುವಂತಹ ಅವ್ರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಸುಮಾ ಅವರು ಹೂಗುಂಚ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ತುಂಬಾ ಸಹಕಾರವನ್ನ ನೀಡ್ತಕ್ಕಂಥ ನಮ್ಮ ಈ ಕಾರ್ಯಕ್ರಮವನ್ನ ಏನೇ ನಾವು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅದಕ್ಕೆ ನಮಗೆ ಬೆನ್ನೆಲುಬಾಗಿ ಈ ತರ ಮಾಡಿ ಅಂತ ಹೇಳಿ ನಮಗೆ ಮಾರ್ಗದರ್ಶನವನ್ನ ನೀಡ್ತಕ್ಕಂಥ ನಮ್ಮ ಶಿಶುಅಭಿವೃದ್ಧಿ ಯೋಜನಾಧಿಕಾರಿಗಳು ಶ್ರೀಮತಿ ಶೈಲಾ ಕಾರ್ಗೆ ಮೇಡಮ್ ಅವರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತೇನೆ. ಅರೆಕಳ ಗ್ರಾಮದ ಅಧ್ಯಕ್ಷರಿಗೆ ಮತ್ತು ಸಿಡಿಪಿಗೆ ಪವಿತ್ರ ಮೇಡಮ್ನವರು ಹೂಗುಂಚ ನೀಡಿ ಕೊಟ್ಟಿದ್ದ ಸಿಡಿಪಿ ಅವರಿಗೆ ಹಾಗೆ ವೈದ್ಯಾಧಿಕಾರಿಗಳ ಬದಲಿಗೆ ಡಾಕ್ಟರ್ ಸ್ನೇಹಲತಾರವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನ ಕೋರ್ತೇನೆ. ಹಾಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನ ಕೋರ್ತೇನೆ. ಮುಖ್ಯವಾಗಿ ನಾವು ಯಾವುದೇ ಕಾರ್ಯಕ್ರಮಗಳ ಮತ್ತೆ ಪದ್ಮಶ್ರೀ ಪುರಸ್ಕೃತರಾಗಿರುವಂತಹ ಹಾಜಪ್ಪನವರು ನಮ್ಮೊಟ್ಟಿಗೆ ಇದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನ ಕೋರ್ತೇನೆ. ಒಂದು ಮುಖ್ಯ ಅತಿಥಿ, ಹಾಗಾಗಿ ಅವ್ರಿಗೂ ಸಹ ನಾನು ಸ್ವಾಗತವನ್ನ ಕೋರ್ತೇನೆ. ಎಲ್ಲ ಹೋಗಿ ನಾನು ಹೇಳ್ತೇನೆ. ಹೂ ಕೊಟ್ಟು ಅರೆಕಳ ಮತ್ತೆ ಹೆಲ್ಪರ್ಸ್ನವರು ಹೋಗಿ ಪಂಚಾಯತ್ ನಮಗೆ ಸಪೋರ್ಟಿವ್ ಆಗಿರ್ತಾರೆ. ಹಾಗಾಗಿ ಎಲ್ಲಾ ಪಂಚಾಯತ್ ಸದಸ್ಯರನ್ನು ಸಹ ನಾನು ಈ ಸಂದರ್ಭದಲ್ಲಿ ಎಲ್ಲಾ ಪಂಚಾಯತ್ ಸದಸ್ಯರಿಗೂ ಸಹ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲ ಪಂಚಾಯತ್ ಸದಸ್ಯರು ನಮ್ಮ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ನಮಗೆ ಸಪೋರ್ಟಿವ್ ಆಗಿರ್ತಾರೆ. ಹಾಗಾಗಿ ಅವರೆಲ್ಲ ಸದಸ್ಯರಿಗೂ ಸಹ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಮೇಡಮ್ ಮುಂದೆ ನಿಲ್ಲಿ ಅವರಿಗೆ ನಮ್ಮ ಅರೆಕಳ ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ಅಧ್ಯಕ್ಷರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಡಾಕ್ಟರ್ ಜಿಆರ್ ವೇದಿಕೆಯಲ್ಲಿದ್ದಾರೆ, ಅವರಿಗೆ ಸಹ ಹೂಗುಚ್ಛವನ್ನು ಸುಮಾ ಅವರು ನೀಡಿ ಹಾಗೆ ಎಲ್ಲ ಒಂದು ಮಹಿಳೆಯರು ಮತ್ತೆ ಅಂಗನವಾಡಿ ಮಾಡ್ಕೊಂಡು ಬಂದಿದ್ದೀರಾ ಆಗಿರುವಂತಹ ಮಾಜಿ ಸದಸ್ಯರಾಗಿರುವಂತಹ ಮುಸ್ತಫರ್ ಅವರಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನ ಕೋರ್ತೇನೆ. ಎಲ್ಲರಿಗೂ ಸಹ ಒಂದೇ ಮಾತಿನಲ್ಲಿ ಎಲ್ಲರಿಗೂ ಸಹ ಸಪ್ತಾಹಕ್ಕೆ ಬಂದಿದ್ದೀರಿ, ಸ್ವಾಗತವನ್ನ ಕೋರ್ತೇನೆ. ಈ ಒಂದು ಪೋಷಣ್ ಕಾರ್ಯಕ್ರಮದಲ್ಲಿ ಅದೇ ರೀತಿ ಅವರು ಈ ಒಂದು ನಮ್ಮ ಒಂದು ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನ ನೆರವೇರಿಸಿಕೊಡ್ಬೇಕಾದ್ರು, ಹಾಗೆ ಎಲ್ಲರೂ ಸಹ ಅವ್ರ ಜೊತೆಯಾಗಿ ಒಂದು ಉದ್ಘಾಟನೆಯನ್ನ ನೆರವೇರಿಸಬೇಕಾಗಿದೆ. ಫರೀದ್ ಸರ್ ಅವರೇ, ಹಾಗೆ ಅರೆಕಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವ ಗುಲಾಬಿ ಮೇಡಮ್ ಅವರೇ, ಹಾಗೆ ಉಪಾಧ್ಯಕ್ಷರೇ, ಹಾಗೆ ಬಬ್ರುದ್ದೀನ್ ಅವರೇ ಮಾಜಿ ಅಧ್ಯಕ್ಷರು ಹಾಗೆ ಸದಸ್ಯರು, ಹಾಗೆ ನಮ್ಮ ಮೇಲ್ವಿಚಾರಕಿ ಇದ್ದಾರೆ ಕಲ್ಪನಾ ಅವರು, ಹಾಗೆ ಉಳಿದ ಎಲ್ಲ ಸದಸ್ಯರುಗಳಿದ್ದಾರೆ, ಪಂಚಾಯತ್ನ ಸದಸ್ಯರಿದ್ದಾರೆ, ನಮ್ಮ ಪೋಷಣ ಅಭಿಯಾನ ಸಿಬ್ಬಂದಿ ಇದ್ದಾರೆ, ಹಾಗೆ ನಮ್ಮ ಆರೋಗ್ಯ ಇಲಾಖೆಯ ತಂಡ ನಮ್ಮೊಟ್ಟಿಗಿದೆ, CHO ಅವರಿದ್ದಾರೆ, ಆಶಾ ಕಾರ್ಯಕರ್ತೆಯರಿದ್ದಾರೆ, ತಾಯಂದಿರು, ಸ್ತ್ರೀ ಶಕ್ತಿ ಸದಸ್ಯರು ಮತ್ತು ಎಲ್ಲ ನಮ್ಮ ತಾಯಂದಿರು, ಅರೆಕಳ ಗ್ರಾಮಸ್ಥರೆಲ್ಲರಿಗೂ ಕೂಡ ನಾವು ಈ ದಿನ ಏನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ ವತಿಯಿಂದ, ಹಾಗೆ ಕೂಡ ಅರೆಕಳ ಏನು ಗ್ರಾಮ ಪಂಚಾಯತ್ ಗೋಳಿಯಾರ್ ವಲಯ ಇರ್ಬೋದು, ಸ್ತ್ರೀ ಶಕ್ತಿ ಒಕ್ಕೂಟ ಇರ್ಬೋದು, ಹಾಗೆ ನಮ್ದು ಹಸಿರ ದಳ ಇದೆ, ಇವರ ಸಹಭಾಗಿತ್ವದಲ್ಲಿ ನಾವು ಪೋಷಣ ಅಭಿಯಾನದ ಕಾರ್ಯಕ್ರಮವನ್ನು ಈ ದಿನ ವಲಯ ಮಟ್ಟದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತಂತಂದ್ರೆ ಸರ್ ಅವರು ಅದಕ್ಕೆ ಕೇಳ್ತಾ ಇದ್ರು ಪ್ರೋಗ್ರಾಮ್ದು ಏನು ಇದರದ್ದು ಮಹತ್ವ ಅಂತ ಹೇಳಿ. ಕಳೆದ ವರ್ಷ ಸರಿಗೆ ನೆನಪಿರ್ಬೋದು, ನಾವು ಒಂದು ವಲಯ ಮಟ್ಟದ ಕಾರ್ಯಕ್ರಮವನ್ನು ಉಳ್ಳಾಳದಲ್ಲಿ BCC ಹಾಲಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಸರ್ ಅವರು ಉದ್ಘಾಟನೆ ಮಾಡಿ ತಮ್ಮ ಸಂದೇಶವನ್ನು ತಮ್ಮೆಲ್ಲರಿಗೂ ಕೂಡ ನೀಡಿದ್ರು. ಏನು ಮಂಗಳೂರು ಗ್ರಾಮಾಂತರ ಯೋಜನೆಯಲ್ಲಿ ನಾವು ಇದು
ಪೋಷಣ್ ಅಭಿಯಾನ ಅನ್ನೋದು ಒಂದು ಮಾರ್ಚ್ ಮಂತಲ್ಲಿ 2018ರಲ್ಲಿ ಪ್ರಾರಂಭವಾಗಿದ್ದು, ಇದರ ಉದ್ದೇಶ ಏನು ಅಂದರೆ 1975ರಿಂದ ಏನು ನಮ್ಮ ಇಲಾಖೆ ಪ್ರಾರಂಭ ಆಗಿದೆ. ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದೆ. ಆ ಉದ್ದೇಶಗಳಲ್ಲಿ ಪೌಷ್ಟಿಕ ಆಹಾರ ಸೇವನೆ, ಅವರ ಆರೋಗ್ಯದ ಬಗ್ಗೆ ನಾವು ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾ ಇದ್ದೀವಿ. ದಯಮಾಡಿ ಎಲ್ಲ ಕೇಳಬೇಕಿಲ್ಲಿ, ನಿಮಗೋಸ್ಕರ ಮಾಡಿದಂಥ ಪ್ರೋಗ್ರಾಮು ಎಲ್ಲರೂ ಬೆಳಗ್ಗೆ 9 ಗಂಟೆಯಿಂದ ಕಾಯ್ತಾ ಇದ್ದೀರಾ. ಈಗ ಬಂದ ಮೇಲೆ ತಾವೆಲ್ಲರೂ ಈ ಕಾರ್ಯಕ್ರಮದ ಒಂದು ಮಹತ್ವವನ್ನು ತಿಳಿಬೇಕು ಅಂತ ಹೇಳ್ತಾ ಇದ್ದೀನಿ. ಈ ಪ್ರತಿ ವರ್ಷ ಮಾರ್ಚಲ್ಲಿ ಪಕ್ವಾಡ್ ಅಂತ ಆಗುತ್ತೆ. ಆ ಸಮಯದಲ್ಲೂ ಕೂಡ ನಾವು ಹಲವಾರು ಕಾರ್ಯಕ್ರಮ ಮಾಡ್ತೀವಿ. ಬಟ್ ಇದೇನಿದು ಮಾಸಾಚರಣೆ ಸೆಪ್ಟೆಂಬರ್ 12ರಿಂದ ನಾವು ಅಕ್ಟೋಬರ್ 11ರವರೆಗೂ ಮಾಡ್ತೀವಿ. ಇದರ ಉದ್ದೇಶ ಇಷ್ಟೇ, ಏನು ಆಲ್ರೆಡಿ ನಾವು ಮಕ್ಕಳ ಅಪೌಷ್ಟಿಕತೆ, ತಾಯಂದಿರ ಮರಣ, ಶಿಶು ಮರಣ, ಇದ್ರ ಬಗ್ಗೆ ಎಲ್ಲ ಅನಿಮಿಯಾ ಮುಕ್ತ ಭಾರತ, ಇದ್ರ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಪ್ರತಿ ವರ್ಷ ಕೂಡ ಒಂದೊಂದು ಥೀಮ್ ಇರುತ್ತೆ. ಈ ವರ್ಷದ ಥೀಮ್ ಏನು ಅಂತಂತಂದ್ರೆ 5 ಥೀಮ್ಗಳನ್ನು ನಾವು ಇಟ್ಕೊಂಡಿದ್ದೀವಿ. ಒಂದು ಏನಿರುತ್ತೆ ಅಂತಂದ್ರೆ ಇದರಲ್ಲಿ ನಾವು ಹೇಗೆ ಅಪೌಷ್ಟಿಕ ಇದೆ, ಅದೇ ಥರ ಒಬೆಸಿಟಿ ಇದೆ, ಅಂದರೆ ಅತಿಯಾದ ತೂಕ, ಹೆಚ್ಚಿನ ತೂಕ ಇರುವಂಥದ್ದು, ಮತ್ತೆ ಬೊಜ್ಜುತನ ಇರುವಂಥದ್ದಿದೆ. ಇದಕ್ಕೆ ನಾವು ಏನು ಹೆಚ್ಚಿನದಾಗಿ ಜಂಕ್ ಫುಡ್ಗಳನ್ನ ತಗೊಳ್ಳೋದು, ಉಪ್ಪು, ಸಕ್ಕರೆ, ಎಣ್ಣೆ ಅಂಶ ಜಾಸ್ತಿ ಯೂಸ್ ಮಾಡೋದು, ಮತ್ತೆ ಪೋಷಣ್ ಬಿ ಪಡಾಯಿ ಬಿ ಅಂದರೆ ಮಕ್ಕಳಿಗೆ ಬರೀ ಪೌಷ್ಟಿಕ ಅಂಗನವಾಡಿ ಅಂದರೆ ಫುಡ್ ಅಲ್ಲ, ಅದರಲ್ಲಿ ಪೂರಕ ಪೌಷ್ಟಿಕ ಆಹಾರ ಕೂಡ ನಾವು ಅವರಿಗೆ ಕೊಡ್ತೀವಿ ಬೆಳವಣಿಗೆಗೆ ಅಂತ ಇದೆ. ಆಮೇಲೆ ಮಾಕೆ ನಾಮ್ ಏಕ್ ಪೇಡ್ ಅಂತ ಅಂದರೆ ಪ್ರತಿಯೊಂದು ಮಗುವಿನ ತಾಯಿಯ ಹೆಸರಲ್ಲಿ ಒಂದು ನಾವು ಗಿಡವನ್ನು ನೆಡುವಂಥದ್ದು. ಹಾಗೆ ಉತ್ತಮ ಆರೋಗ್ಯ ಏನು ಅಭ್ಯಾಸಗಳಿದೆ ಅದನ್ನು ತಾಯಂದರಿಗೆ ಮತ್ತೆ ಮಕ್ಕಳಿಗೆ ನಾವು ತಿಳಿಸುವಂಥದ್ದು. ಮತ್ತೆ ಮೂರನೇದಾಗಿ ಕೊನೆಯದಾಗಿ ಏನು ಅಂದರೆ ಪುರುಷರನ್ನ ನಮ್ಮ ಈ ಕಾರ್ಯಕ್ರಮದಲ್ಲಿ ಇನ್ಕ್ಲೂಡ್ ಮಾಡೋದು. ಆ ಮನೆಯಲ್ಲಿ ಅವರ ಪತಿ ಇರ್ಬೋದು, ಮಾವ ಇರ್ಬೋದು, ತಂದೆ, ಅಣ್ಣ, ತಮ್ಮಂದ್ರು ಕೂಡ ಈ ಮಾಹಿತಿ, ಅಂಗನವಾಡಿ ಅಂದರೆ ಬರೀ ಹೆಣ್ಮಕ್ಳು, ಇಲಾಖೆ ಅಂದರೆ ಬರೀ ನಮ್ಮ ಕಾರ್ಯಕರ್ತೆಯರು, CDPO, ಮೇಲ್ವಿಚಾರಿಕೆಯರು ಅಲ್ಲ, ಅದರಲ್ಲಿ ತಮ್ಮ ಪಾಲು ತುಂಬ ಇದೆ. ಹಾಗಾಗಿ ನಾವು ಈ ಅಂಶಗಳನ್ನು ಸೇರಿ ಈ ಒಂದು ಕಾರ್ಯಕ್ರಮ, ಬಬ್ರುದ್ದೀನ್ ಸರ್ ಅವರು ನಂಗೆ ಕಾಲ್ ಮಾಡಿದರು, ಮೇಡಮ್ ಈ ಥರ ಸರ್ದು ಡೇಟ್ ತಗೊಂಡಿದ್ದೀವಿ, ತಾವು ಬರಬೇಕು ಅಂತ ಹೇಳಿ. ತುಂಬ ಚೆನ್ನಾಗಿ ಆರ್ಗನೈಸ್ ಆಗಿದೆ. ಹಾಗಾಗಿ ನಾನು ನಮ್ಮ ಎಲ್ಲ ಕಾರ್ಯಕರ್ತೆಯರಿಗೆ ಮತ್ತು ನಮ್ಮ ಸಹಾಯಕಿಯರಿಗೆ, ಕಲ್ಪನಾ ಅವರಿಗೆ ಮತ್ತು ನಮ್ಮ ಪೋಷಣ್ ಅಭಿಯಾರಿಗೆ, ಯಾಕಂದರೆ ಅದು ನನಗೆ ಗ್ರಾಮಾಂತರ ಅಂದರೆ ಎಲ್ಲರಿಗೂ ಗೊತ್ತಿದೆ, ನಮ್ದು ಒಂಥರ ಅಖಂಡ ಮಂಗಳೂರು ಥರ. ಹೇಗೆ ಅಂದರೆ ಮುಲ್ಕಿ, ಮಂಗಳೂರು, ಮೂಡುಬಿದ್ರೆ, ಉಳ್ಳಾಳ ಸೇರಿ ಬರುತ್ತೆ ನನಗೆ, ಎಲ್ಲ ರೂರಲ್ ಏರಿಯಾ. ನಾವು ಎಲ್ಲ ಕಡೆಗೂ ಕಾರ್ಯಕ್ರಮ ಮಾಡಿದ್ರು ಕೂಡ ಇದು ಹೇಗೆ ಅಂದರೆ ಒಂದು ಇಡೀ ದಕ್ಷಿಣ ಕನ್ನಡ ನೋಡ್ದಂಗೆ. ನನಗೆ ಮೂಡುಬಿದ್ರೆದು ಸಂಸ್ಕೃತಿ ಅದೇ ಬೇರೆ ವೈಬು, ಮುಲ್ಕಿ ಬಂದರೆ ಅದೇ ಬೇರೆದು, ನನಗೆ ಮಂಗಳೂರಿಂದೇ ಬೇರೆದು, ಉಳ್ಳಾಳದ್ದು ಬಂದರೆ ಇದು ಒಂಥರ ಅದ್ಭುತನೇ ಇಲ್ಲಿ. ಯಾಕಂತಂದರೆ ಯಾವುದೇ ಒಂದು ಗ್ರಾಮ ಪಂಚಾಯಿತಿಗಳಿರ್ಬೋದು, ತಾವು ನೋಡ್ತಾ ಇದ್ದೀರಾ ಹರೇಕಳ ಅತ್ಯುತ್ತಮ ಗ್ರಾಮ ಪಂಚಾಯಿತಿ ಅಂತ ಹೇಳಿ ಆಲ್ರೆಡಿ ಹೆಸರಾಗಿದೆ. ಇಲ್ಲಿದ ಮೂಲಭೂತ ಸೌಕರ್ಯಗಳಿರ್ಬೋದು, ಹಾಗೆ ಇಲ್ಲಿಯ ಸಿಬ್ಬಂದಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಏನಿಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಅದನ್ನೇ ಹೇಳ್ತಾ ಇರೋದು. ನಾವು ಉಳ್ಳಾಳದಲ್ಲಿ ಯಾವುದೇ ಒಂದು ಚಿಕ್ಕದೇ ಕಾರ್ಯಕ್ರಮ ಮಾಡ್ತೀನಿ ಅಂದರೂ ಕೂಡ ಅದು ಒಂದು ದೊಡ್ಡ ಮಟ್ಟದಲ್ಲಿ ವಿಶಿಷ್ಟವಾಗಿ, ಹಾಗೆ ಇದ್ರದ್ದು ಏನು ಕಲ್ಚರ್ ಜೊತೆಗೆ ನಾವು ಮಾಹಿತಿಯನ್ನು ಕೊಡ್ತೀವಿ, ಮತ್ತೆ ಅದು ಕೂಡ ಕೊಡುತ್ತೆ. ಇನ್ನೊಂದು ವಿಷಯನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಏನು ನಮ್ಮ ಎಸ್ಪೆಷಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು, ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮನೆ ಬಾಗಿಲಿಗೆ, ಯಾಕಂದರೆ ಗ್ರಾಮಾಂತರದಲ್ಲಿ ನನ್ನ ಏನು ಫಲಾನುಭವಿಗಳಿದ್ದಾರೆ ಅದು ಅತಿ ಹೆಚ್ಚು ಇರೋದು ಉಳ್ಳಾಳದಲ್ಲಿ ಫಲಾನುಭವಿಗಳು, ಮಕ್ಕಳಿರ್ಬೋದು, ಗರ್ಭಿಣಿ ಬಾಣಂತಿಯರಿರ್ಬೋದು, ಅವರಿಗೆ ನಾವು ಎಲ್ಲ ಏನು ಬೆನಿಫಿಟ್ಸ್ ಕೊಡ್ತಾ ಇದ್ದೀವಿ. ಅವರಿಗೆ DBT ಕೊಡುವಂಥದ್ದು ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಮ ಹತ್ರ ಅವ್ರ ಮನೆ ಬಾಗಿಲಿಗೆ ಹೋಗ್ತಾ ಇದೆ. ಹಾಗಾಗಿ ಅವರ ಕಾರ್ಯವನ್ನು ನಾವು ಈ ಸರಿ ಶ್ಲಾಘನೆ ಮಾಡಲೇಬೇಕು. ಹಾಗೆ ನಮಗೆಲ್ಲರಿಗೂ ತಿಳಿದಿದೆ, ಮೊದಲೆಲ್ಲ ಪಂಚವಾರ್ಷಿಕ ಯೋಜನೆಗಳಿತ್ತು, ತದನಂತರ ಕಾಲಾನುಕಾಲದಲ್ಲಿ ಅದೆಲ್ಲ ಏನಾಗಿದೆ, ಈಗ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಬಂದಿದೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳು ಏನು 2030ರೊಳಗೆ ನಾವು ಅದನ್ನು ಅಚೀವ್ ಮಾಡಬೇಕು. ಏನದರಲ್ಲಿ ನಮಗೆ ಅಂಶಗಳಿದೆ, ಆ ಅಂಶಗಳನ್ನು ತೆಗೆದುಕೊಂಡಾಗ ಹಲವಾರು ಇಲಾಖೆಗಳು, ಈಗ ಕೆಲವೊಂದು ಇಲಾಖೆಗಳೇನಿದೆ ಇನ್ಕಮ್ ಜನರೇಷನ್ ಇಲಾಖೆಗಳಿದೆ, ಅದನ್ನೆಲ್ಲ ಅದರ ಒಟ್ಟಿಗೆ ನಮ್ಮಂಥ ಇಲಾಖೆಗಳೇನಿದೆ ಆ ಇನ್ಕಮ್ ಜನರೇಟ್ ಆಗಿರೋವಂಥದ್ದು ಮತ್ತು ಇತರ ಅನುದಾನದೊಂದಿಗೆ ಅಭಿವೃದ್ಧಿ ಕೆಲಸಗಳನ್ನು ಡೆವಲಪ್ಮೆಂಟ್ ಮಾಡುವಂತಹ ಇಲಾಖೆಗಳಲ್ಲಿ ನಮ್ಮದೊಂದು ಅತ್ಯುತ್ತಮ ಉದಾಹರಣೆಯಾಗಿದೆ. ಅತ್ಯಧಿಕ ಫಲಾನುಭವಿಗಳನ್ನ ಹೊಂದಿ ಇದು ಏಷ್ಯಾ ಖಂಡದಲ್ಲೇ ಅತ್ಯಧಿಕ ಒಂದು ದೊಡ್ಡದು ಯೋಜನೆ ಅಂತ ಏನಾದರೂ ಇದ್ದರೆ ಅದು ICDS ಯೋಜನೆ. ಸರ್ ಅವರ ನೇತೃತ್ವದಲ್ಲಿ ಕೂಡ ಏನು ಉಳ್ಳಾಳ ತಾಲೂಕು
ಹಾಗೆ ಮತ್ತೆ ತಾಲೂಕು ಆದ ನಂತರ ಕೂಡ ಇದಕ್ಕೆ ಇನ್ನೂ ಹೆಚ್ಚಿನ ಮಹತ್ವ ಬಂದಿದೆ. ಅವರ ಏನು ದೂರದೃಷ್ಟಿ ಇದೆ, ನಮ್ಮ ಅಂಗನವಾಡಿ ಕೇಂದ್ರಗಳು ಮೂಲಭೂತ ಸೌಕರ್ಯ, ಈಗ ಫಾರ್ ಎಕ್ಸಾಂಪಲ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ, ಒಂದು ನಡಪದವುದ ಅಂಗನವಾಡಿ ಕೇಂದ್ರ ಅದು ಅನುದಾನ 20 ಲಕ್ಷ ಬಂದಿದೆ. ಬಟ್ ಸರ್ ಏನ್ ಡಿಸ್ಕಸ್ ಮಾಡಿದ್ರು ಅಂತಂದ್ರೆ, ಇಲ್ಲ ನಾವು ಇನ್ನೂ ಹೆಚ್ಚಿನ ಅನುದಾನವನ್ನ ಸೇರಿಸಿ ಒಂದು ರಾಜ್ಯದಲ್ಲಿ ಅತ್ಯುತ್ತಮವಾದಂತ ಒಂದು ಕೇಂದ್ರವನ್ನ ನಾವು ಮಾಡಬೇಕು ಅನ್ನೋದು ಅಂತ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡಿರ್ತಾರೆ. ಮೂಲಭೂತ ಸೌಕರ್ಯಗಳಿರ್ಬೋದು, ಹಾಗೆ ಕೇಂದ್ರಗಳನ್ನ ಸ್ಮಾರ್ಟ್ ಅಂಗನವಾಡಿ ಕೇಂದ್ರ ಮಾಡೋದಿರ್ಬೋದು, ಮತ್ತೆ ನಮಗೆ ಏನೇನೆಲ್ಲ ನಮ್ಮ ಕಾರ್ಯಕರ್ತೆಯರ ಬಗ್ಗೆ ಇರ್ಬೋದು ಎಲ್ಲ ಒಂದು ಕಾಳಜಿಯನ್ನ ಅವರು ವಹಿಸಿದ್ದಾರೆ. ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಇದ್ದಾರೆ. ಅವರು ಸ್ಪೀಕರ್ ಅವ್ರು ಆಗಿ ಕೂಡ, MLA ಅವ್ರು ಆಗಿ ಕೂಡ ಅವರು ನಮ್ಮೊಟ್ಟಿಗೆ ಒಂದು ಎಂಥದೇ ಕಾರ್ಯಕ್ರಮ ಇರಲಿ ಅವರು ನಮ್ಮ ಜೊತೆಗೆ ಯಾವಾಗಲೇ ಕೇಳಿದ್ರು ಕೂಡ ಇರ್ತಾರೆ. ತಮ್ಮ ಸಹಕಾರದಲ್ಲಿ ಸರ್ ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಮಾಡಿದ್ದೀರಾ, ಎಲ್ಲ ನಮಗೆ ಕೇಳ್ತಾರೆ. ಲೈಕ್ ಅಂದ್ರೆ ಈಗ ಕರ್ನಾಟಕದೆಲ್ಲ ನಮ್ಮ ಸ್ನೇಹಿತರು ಕೊಲೀಗ್ಸ್ ಎಲ್ಲ ಕೇಳ್ತಾರೆ, ಲೈಕ್ ಅವರು ಕೂಡ ಕೆಲಸ ಮಾಡಿದ್ರು ಕೂಡ ನಿಮ್ಮದು ಸ್ಪೆಷಲಿ ನನ್ನ ಪ್ರಾಜೆಕ್ಟ್ ಬಗ್ಗೆ ನಿಮ್ಮದು ತುಂಬಾ ವಿಭಿನ್ನವಾಗಿರುತ್ತೆ ಅಂತ ಹೇಳ್ತಾರೆ. ಹೌದು, ಮಂಗಳೂರೇ ಹಾಗೆ, ದಕ್ಷಿಣ ಕನ್ನಡ ಹಾಗೆ ನಾನು ಅಂತ ಹೇಳ್ತೀನಿ. ಬಟ್ ಅದರೊಟ್ಟಿಗೆ ನಿಮ್ಮ ಮಾತನ್ನ ಹೇಳ್ತಾರೆ ಅವರು, ಇಲ್ಲ ಅಲ್ಲಿ ಸ್ಪೀಕರ್ ಇದ್ದಾರೆ ಅದು ವಿಶೇಷ, ಮತ್ತೆ ಅವರು ನಿಮ್ಮೊಟ್ಟಿಗೆ ಎಲ್ಲ ಕೆಲಸ ಮಾಡೋದ್ ರೀತಿ ನೋಡ್ತಾ ಇದ್ರೆ ಎಷ್ಟು ಸಪೋರ್ಟಿವ್ ಇದ್ದಾರೆ ಅಂತಾರೆ. ಅದಕ್ಕೆ ನಾನು ಇಲಾಖೆ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ಹಾಗೆ ಇದಕ್ಕೆ ನಮ್ಮ ಮಾನ್ಯ ಉಪನಿರ್ದೇಶಕರು ಶ್ರೀ ಉಸ್ಮಾನಿಯಾ ಅವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಒಂದು ಕಾರ್ಯಾಗಾರದಲ್ಲಿದ್ದಾರೆ, ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ಏನು ಸುಸ್ಥಿರ ಅಭಿವೃದ್ಧಿ ಗುಣಗಳಲ್ಲಿ ಒಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ರಾಮ ಪಂಚಾಯತಿಯಲ್ಲಿ ನಾವು ಒಂದೇನು ಆಕ್ಷನ್ ಪ್ಲಾನ್ ಮಾಡ್ತೀವಿ, ಕ್ರಿಯಾ ಯೋಜನೆ ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ನಮ್ಮ ಇಲಾಖೆದೇ ಹೈಯೆಸ್ಟ್ ಇರೋದು 75 ಸೂಚಕಗಳನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಳಗೊಂಡಿದೆ, ಅಂದ್ರೆ ಮುಂಚೂಣಿಯಲ್ಲಿದ್ದೀವಿ. ಹಾಗಾಗಿ ಇದರ ಮಹತ್ವ ಎಷ್ಟು ಅಂತ ಗೊತ್ತಿದೆ. ಎಲ್ಲ ಗ್ರಾಮ ಪಂಚಾಯತಿಯವರು ಎಲ್ಲರೂ ಕೂಡ ಸಪೋರ್ಟಿವ್ ಆಗಿ ನಮಗೆ ಒಂದು ಕೇಂದ್ರಗಳಿಂದ ಹಿಡಿದು ಮತ್ತೆ ಒಂದು ಕಾರ್ಯಕರ್ತೆಯರ ಬಗ್ಗೆ, ಇಲಾಖೆಯ ಬಗ್ಗೆ, ಉಳ್ಳಾಳ ಹೇಗಾಗಿದೆ ಅಂದ್ರೆ ಬಬ್ರುದ್ದೀನವರು ನಾವು ಅಷ್ಟೇನೆ, ಯಾವಾಗ್ಲೂ ಕೂಡ ಅದು ಹೇಗಿರುತ್ತೆ ನಮ್ದು ಅವ್ರದ್ದು ಅಂತಂದ್ರೆ ಅಭಿವೃದ್ಧಿ ಬಗ್ಗೆ ಒಂದು ಜಟಾಪಟಿ ಇರುತ್ತೆ ಯಾವಾಗ್ಲೂ. ಮೇಡಮ್ ಅದಾಗಬೇಕು ಸರ್, ಇದಾಗಬೇಕು ಅಂತ ಹೇಳಿ 7 ಕೇಂದ್ರಗಳನ್ನು ಕೂಡ ಅತ್ಯುತ್ತಮ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ, ಎಲ್ಲರೂ ಇಲ್ಲಿ ಇದ್ದೀರಾ ನಮ್ಮ ಒಟ್ಟಿಗೆ. ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಸುಂದರಗೊಳಿಸೋಣ ಅಂತ ಹೇಳ್ತಾ, ಹಾಗೆ ಈಗ 50 ವರ್ಷಗಳು ಸಂದಿರುವ ಸಂದರ್ಭದಲ್ಲಿ LKG UKG ಸ್ಟಾರ್ಟ್ ಆಗ್ತಿದೆ ನಮ್ಮ ಇಲಾಖೆ ವತಿಯಿಂದ. ಸರಿಗೂ ಒಂದು ಕ್ರೆಡಿಟ್ ಹೇಳಬಹುದು, ಯಾಕಂದ್ರೆ ಅದು ರಾಜ್ಯದಲ್ಲಿ 5,000 ಮಾತ್ರ ಮಾಡ್ಬೇಕಂತಿತ್ತು, ನಮಗೆ ಬರೀ 5 ಬಂದಿತ್ತು ಉಳ್ಳಾಳಕ್ಕೆ, ಗ್ರಾಮಾಂತರಕ್ಕೆ 20. ಸರ್ ಕೇಳಿದ್ರು ಯಾಕೆ ಬರೀ 5 ಅಂತ ಹೇಳಿ. ಆಮೇಲೆ ಅವರು ಉನ್ನತ ಅಧಿಕಾರಿಗಳೊಂದಿಗೆ ಎಲ್ಲ ಮಾತಾಡಿ, ಇಲ್ಲ ಪ್ರತಿಯೊಂದು ಕೇಂದ್ರಗಳಲ್ಲೂ ಕೂಡ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ದೊರಕಬೇಕು, ಪ್ರತಿಯೊಂದು ಕೇಂದ್ರಗಳು ಕೂಡ LKG UKG ಸ್ಟಾರ್ಟ್ ಆಗಬೇಕು ಅಂತ ಒಂದು ಮಾತನ್ನ ಅವರು ಇಟ್ಕೊಂಡಿದ್ದಾರೆ. ಅಂದ್ರೆ ಪ್ರತಿಯೊಂದು ಮಗು ಕೂಡ ಯಾವುದೇ ಈ ಇಲಾಖೆಯ ಒಂದು ಹೊಸ ಯೋಜನೆಗಳಿಂದ ವಂಚಿತ ಆಗಬಾರ್ದು ಅನ್ನೋದು ಅವರ ಮುಖ್ಯ ಉದ್ದೇಶ ಆಗುತ್ತೆ. ಹಾಗಾಗಿ ನಾವು ನಮ್ಮ ಇಲಾಖೆಗೆ ಒಂದು ಋಣಿಯಾಗಿದ್ದೀವಿ. ಇಲ್ಲಿ ಕೆಲಸ ಮಾಡೋಕ್ಕೆ ತುಂಬಾ ಖುಷಿ ಇದೆ, ಹೆಮ್ಮೆ ಇದೆ. ನಿಮ್ಮೆಲ್ಲರ ಸಹಕಾರದೊಂದಿಗೆ ನಾವು ಇನ್ನೂ ಮುಂದುವರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಹಾಗೂ ಇಲಾಖೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹರೇಕಳ ಗ್ರಾಮದ ಪರವಾಗಿ, ಇಲಾಖಾ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ, ಮುಂದಿನ ಮಾತಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆ ನೀಡಿದಂತ ಗೌರವಾನ್ವಿತ ಶ್ರೀಯುತ ಸಭಾಧ್ಯಕ್ಷರಾದ ಶ್ರೀಯುತ UT ಖಾದರ್ ಸರ್ ತಮ್ಮ ಬಗ್ಗೆ ಒಂದೆರಡು ಮಾತಿಗಾಗಿ ವೇದಿಕೆ. ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಪ್ರಪ್ರಥಮವಾಗಿ ಯಾಕಂತ ಹೇಳಿದ್ರೆ ಇವತ್ತು ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಹೋಗಿ ಬರುವಾಗ ಇಲ್ಲಿ ತಡವಾಯಿತು. ನಾನು ಅದನ್ನೇ ಹೇಳ್ತಿದ್ದೆ, ನಮಗೆ ಫಸ್ಟ್ ಇಲ್ಲಿ ಬಂದು ಉದ್ಘಾಟನೆ ಮಾಡಿ ಹೋಗ್ಬೋದಿತ್ತು. ನನಗೆ ಅದು ಈ ನಾನು ನಿಮ್ಮ ಪ್ರೋಗ್ರಾಮ್ 11:30 ಗಂಟೆಗೆ ಇಲ್ಲಿ ಸ್ಟಾರ್ಟ್ ಆಗೋದು ಅಂತೇಳಿ. ಆದ ಕಾರಣ ಎಲ್ಲ ಈ ಒಂದು ನಮ್ಮ ಜುಬೇದ ಮತ್ತು ಎಲ್ಲ ಇಡೀ ಟೀಮ್ ಅವರನ್ನು ನಾನೆಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ಇವತ್ತು ಈ ಒಂದು ವ್ಯಾಪ್ತಿಯಲ್ಲಿ ಪೋಷಣ್ ಅಭಿಯಾನ ಕಾರ್ಯ ಹಮ್ಮಿಕೊಳ್ಳುವ ಮೂಲಕ ಭವಿಷ್ಯ ದಿನದಲ್ಲಿ ಸ್ವಸ್ಥವಾದ ಮತ್ತು ಆರೋಗ್ಯಪೂರ್ವಕವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಯಾವ ರೀತಿಯಿಂದ ನಾವು ತಮ್ಮ ಜನಸಾಮಾನ್ಯರು, ತಂದೆ ತಾಯಂದಿರು ಮತ್ತು ಸರ್ವ ಜನರಿಗೂ ಹೇಗೆ ಸಹಕಾರ ಕೊಡಬೇಕೆಂಬ ಜನಜಾಗೃತಿ ಕಾರ್ಯಕ್ರಮ ಇವತ್ತು ಆಗಿದೆ. ಸೊ ನೇರವಾಗಿ ಜನಜಾಗೃತಿ ಕಾರ್ಯಕ್ರಮ ಮಾಡಿದರೆ ಯಾರ ತಲೆ ಕೂಡ ಹೋಗುವುದಿಲ್ಲ. ಅದಕ್ಕಾಗಿ ನಿಮಗೆ ಬೇಕಾದಂಥ ಊಟ ಉಪಯೋಗ ಕಣ್ಣ ಮುಂದೆ ಇಟ್ಟು ಅದನ್ನು ತೋರಿಸಿ ಅದನ್ನು ತಿಳಿಸುವಂಥ ಕೆಲಸ ಕೂಡ ಇವತ್ತು ಆಗ್ತಾ ಇವತ್ತಿದೆ.
ಆದ ಕಾರಣ ಬಹುಶಃ ವೈದ್ಯರು ಡಾಕ್ಟರ್ಗಳು ಕೂಡ ಮುಂದೆ ಇದ್ದಾರೆ. ಇವರೆಲ್ಲ ರೋಗ ಬಂದ ನಂತರ ಮದ್ದು ಹೇಗೆ ಕೊಡುವುದಂತ ಆಲೋಚನೆ ಮಾಡುದು. ಇಲ್ಲಿ ರೋಗ ಬರದೆ ಹೇಗೆ ಇದಕ್ಕೆ ಆರೋಗ್ಯ ಅಂತ ಹೇಳಿದ್ರೆ ರೋಗ ಬರದ ರೀತಿ ಹೇಗೆ ನಾವು ನೋಡಿಕೊಳ್ಬೇಕಂತ ಇಚ್ಛೆ ಇರುವಂಥದ್ದು. ಆದ ಕಾರಣ ಈ ಕಾರ್ಯಕ್ರಮ ಸಮಾಜದ ಆರೋಗ್ಯವಂತವಾದ ಸಮಾಜ ಅಂತೇಳಿ ಈ ಒಮ್ಮೆಲೆ ತಗೊಳ್ಳಿಕ್ಕೆ ಆಗುವುದಿಲ್ಲ. ಪ್ರತಿಯೊಂದು ಮನೆಯಲ್ಲಿ ಕೂಡ ಆರೋಗ್ಯವಂತ ತಾಯಿ ಮತ್ತು ಆರೋಗ್ಯವಂತ ಮಗು, ಇದು ಬಹುಶಃ ಇವತ್ತು ಪ್ರಮುಖವಾದ ವಿಚಾರ ಇವತ್ತು ಆಗ್ತದೆ. ಆದ ಕಾರಣ ನಾನು ಬಹುಶಃ ಇಲಾಖೆಯ ಮಂತ್ರಿ ಕೂಡ ಹೇಳ್ತೇನೆ, ಈ ರೀತಿಯ ಕಾರ್ಯಕ್ರಮ ಮುಂದಿನ ಬರುವಾಗ ಅದು ಅಂಗನವಾಡಿ ಮತ್ತು ಶಾಲಾ ಸಮಿತಿಯವರು ಸೇರಿಕೊಂಡು ಮಾಡಬೇಕು. ಎಲ್ಲ ಶಾಲೆಯಲ್ಲಿ ಕೂಡ ಈ ಪೋಷಣ ಅಭಿಯಾನ ಕಾರ್ಯಕ್ರಮ ಮತ್ತು ಜನಜಾಗೃತಿ ಅತಿ ಅಗತ್ಯ. ಯಾಕಂತ ಹೇಳಿದರೆ ಇದು ಸ್ವಸ್ಥವಾದ ಮತ್ತು ಪೌಷ್ಟಿಕಾಂಶಯುಕ್ತವುಳ್ಳಂಥ ಸಮಾಜ ನಿರ್ಮಾಣ ಮಾಡೋದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಜೊತೆಯಲ್ಲಿ ಇನ್ನಿತರು ಕೂಡ ಅದಕ್ಕೆ ಸಂಪೂರ್ಣವಾದ ಸಹಕಾರ ಕೊಟ್ಟರೆ ಮಾತ್ರ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಈಗಾಗಲೇ ಬಹಳಷ್ಟು ಈಗ ಪೌಷ್ಟಿಕಾಂಶದ ಬಗ್ಗೆ ನಿಮ್ಗೆ ಗೊತ್ತಿದೆ. ಹಿಂದೆ ತಾವೆಲ್ಲರೂ ಕೂಡ ನಮ್ಮ ಊರಲ್ಲಿ, ನಿಮ್ಮ ಈ ಊರಲ್ಲಿ, ಟಿ ವಿಯಲ್ಲಿ, ಪೇಪರಲ್ಲಿ ಕೆಲವೊಂದು ಮಗುವನ್ನು ತಾವು ನೋಡ್ತಾ ಇರ್ತೀವಿ. ಒಂದು ಭಯಂಕರ ಸಪ್ಪರಾಗಿರ್ತಿತ್ತು, ಅಥವಾ ತಲೆ ದೊಡ್ಡದಾಗಿರ್ತಿತ್ತು, ಅಥವಾ ಕೈಕಾಲು ಸಪ್ಪರಾಗಿರ್ತಿತ್ತು, ಹೊಟ್ಟೆ ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳ ಪೌಷ್ಟಿಕಾಂಶದ ಕೊರತೆಯಿಂದ ಬೇರೆ ಬೇರೆ ರೀತಿಯ ಮಕ್ಕಳನ್ನು ನಾವು ಸಮಾಜದಲ್ಲಿ ನೋಡ್ತಾ ಇರುತ್ತಿದ್ದೆವು. ಈಗ ಅಂಥದ್ದು ಬಹಳಷ್ಟು ಕಡಿಮೆ. ಯಾಕೆ ಕಡಿಮೆ? ಅದು ತನ್ನಿಂದಾನೇ ಕಡಿಮೆ ಆಗೋದಲ್ಲ. ಈ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತಂದೆ ತಾಯಿಯನ್ನು ಜನಜಾಗೃತಿ ಮೂಡಿಸಿಕೊಂಡು ಪೌಷ್ಟಿಕ ಕೊರತೆ ಬಂದದಕ್ಕೆ ವಿಶೇಷವಾದ ಆಹಾರವನ್ನು ಸರ್ಕಾರ ಮತ್ತು ಅಧಿಕಾರಿ ನಿಮ್ಮ ಆರೋಗ್ಯ ಇಲಾಖೆಯಲ್ಲಿ, ಮಹಿಳಾ ಮಕ್ಕಳ ಇಲಾಖೆಯಲ್ಲಿ, ಶಿಕ್ಷಣ ಇಲಾಖೆಯಲ್ಲಿ ಅದರ ಮುಖಾಂತರ ಒದಗಿಸಿದ ಕಾರಣ ಆ ಒಂದು ಇವತ್ತು ಪರಿಸ್ಥಿತಿ ಒಂದು ದೂರ ಇವತ್ತು ಆಗಿದೆ. ಇದನ್ನು ಬಹುಶಃ ಮುಂದುವರಿಸಿಕೊಂಡು ಹೋಗೋ ಭಾಗ ಇವತ್ತು ಆಗುವಂಥದ್ದು. ಆದ ಕಾರಣ ಇವತ್ತು ಬಹುಶಃ ಈಗ CDP ಅವರು ಮಾತಾಡೋಕೆ ಹೇಳಿದರು, ನಾವು ಬರೀ ಪೌಷ್ಟಿಕಾಂಶ ಮಾತ್ರ ಅಲ್ಲ, ಒಬೆಸಿಟಿ ಸಂಬಂಧಪಟ್ಟಾಗ ಕೂಡ ಇವತ್ತು ನಾವು ಈ ಒಂದು ಜಾಗೃತಿ ಊಟ ವ್ಯವಸ್ಥೆ ಮಾಡಿದ್ದೇವೆ. ಏನಂತ ಹೇಳಿದರೆ ಒಬೆಸಿಟಿ ಅಂತ ಹೇಳಿದರೆ ಜಾಸ್ತಿ ಊಟ ಮಾಡಿ ಇವತ್ತು ಜಾಸ್ತಿ ಸಮಸ್ಯೆ ಆಗುವಂಥ ಪರಿಸ್ಥಿತಿ ಆಗುವಂಥದ್ದು. ಅದನ್ನು ಕೂಡ ಇವತ್ತು ಒಂದು ಕಾಲದಲ್ಲಿ ಊಟದ ವ್ಯವಸ್ಥೆ ಕಡಿಮೆ ಇತ್ತು, ಪೌಷ್ಟಿಕಾಂಶ ಕಡಿಮೆ ಇತ್ತು. ಈಗ ಬಂದು ಏನಾಗಿದೆ, ನೀವು ಊಟ ಮಾಡೋದು ಜಾಸ್ತಿ ಆಗಿದೆ, ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತೇಳಿ ಈ ಒಂದು ಜನಜಾಗೃತಿ ಸೀಮಿತವಾಗಿ ಬಂದಿದೆ. ಅದಕ್ಕಾಗಿ ಎಲ್ಲ ಹೆತ್ತವರು ಮತ್ತು ಶಿಕ್ಷಕ ವರ್ಗದವರು ಮತ್ತು ಆರೋಗ್ಯ ಇಲಾಖೆಯಲ್ಲಿ, ಆಹಾರ ಇಲಾಖೆ, ನಮ್ಮ ಶಿಕ್ಷಣ ಇಲಾಖೆಯಲ್ಲಿ, CDP ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರೆಲ್ಲ ಜೊತೆ ಸೇರಿಕೊಂಡು ಕಾರ್ಯ ಹಮ್ಮಿಕೊಳ್ಬೇಕು. ಯಾಕೆ ನಾನು ಶಿಕ್ಷಣ ಎಲ್ಲ ಹೆತ್ತವ ಯಾಕೆ ಅಂತ ಹೇಳಿದರೆ, ಫಸ್ಟ್ ತಾಯಂದಿರಿಗೆ ಇದರ ಬಗ್ಗೆ ದೊಡ್ಡ ಮಟ್ಟದ ಜನಜಾಗೃತಿ ಆಗಬೇಕು. ಪ್ರತಿಯೊಂದು ಮನೆಯ ತಾಯಂದಿರಿಗೆ ಕೂಡ ಇದು ದೊಡ್ಡ ಮಟ್ಟದ ಜನಜಾಗೃತಿ. ಯಾಕೆ ನಾನು ಹಿಂದೆ ಕೂಡ ನಾನು ಹೇಳಿದ್ದೆ, ಯಾಕೆಂದರೆ ನಾನು ಆರೋಗ್ಯ ಸಚಿವನಾಗಿದ್ದವು, ನಾನು ಹಿಂದೆ ಕೂಡ ಹೇಳಿದ್ದೆ, ಪ್ರತಿಯೊಂದು ತಾಯಿಗೂ ಕೂಡ ಮಗು ಹುಟ್ಟಿದ ನಂತರ ಮಗು ಗುಂಡಾಗಿ ಇರಬೇಕು, ದಪ್ಪಾಗಿರ್ಬೇಕು, ಬೇರೆ ಏನು ವಿಷಯ ಇಲ್ಲ. 1 ಪಾಯಿಂಟ್ ಪ್ರೋಗ್ರಾಮ್, ಮಗ ದಪ್ಪಾಗಿರಬೇಕು, ಮಗು ಗುಂಡಾಗಿರಬೇಕು. ಅದಕ್ಕೆ ಇಂಥದ್ದೆಲ್ಲ ತಿನ್ನಿಸಿ ಐಸ್ ಕ್ರೀಮ್ ಚಾಕ್ಲೇಟ್ ತಿನ್ನಿಸಿ ಇವನು ಗುಂಡು ಮಾಡಿ ಇವನಿಗೆ ರುಚಿ ಕೊಟ್ಟದ್ದು ಮತ್ತೆ ದೊಡ್ಡವರಾದ ನಂತರ ಇವನಿಗೆ ರುಚಿ ಬಿಡ್ಲಿಕ್ಕೆ ಆಗ್ತದ? ಈಗ ಪ್ರಾಬ್ಲಮ್ ಏನಾಗಿದೆ, ನಾವು ನಾಳೆಗೆ ಏನು ಬೇಕು ಅದನ್ನು ತಿಂದೆ ಹೊರತು ನಮ್ಮ ದೇಹಕ್ಕೆ ಏನು ಬೇಕು, ಆರೋಗ್ಯಕ್ಕೆ ಏನು ಬೇಕು ಅದನ್ನು ಊಟ ಮಾಡೋದು ಬಹಳಷ್ಟು ಕಡಿಮೆ. ಅದಕ್ಕಾಗಿ ನಮ್ಮ ವ್ಯಕ್ತಿಗೆ ರುಚಿ ಬರೀ ನೀವು ಏನೇ ತಿಂದರೂ ಕೂಡ ರುಚಿ ಇರೋದು ನಾಳೆಗೆ ತನಕ ಮಾತ್ರ. ಗಂಟಲಿಂದ ಹೊರಗೆ ಹೋದ ನಂತರ ನೀವು ಎಂತ ತಿಂದಿರ ಅನ್ಕೊಂತೀರ, ನೀವು ವೆಜ್ ತಿಂದಿದ್ದೀರಾ, ನಾನ್ ವೆಜ್ ತಿಂದಿದ್ದೀರಾ, ನಾವು ಏನು ಯಾರಿಗೆ ಕೂಡ ಗೊತ್ತೇ ಇಲ್ಲ ಏನಂತೇಳಿ. ಬರೇ ಪ್ರಾಬ್ಲಮ್ ಏನು, ನಿಮ್ಮ ನಾಳೆಗೆ ಇದು ಬಿಗ್ಗೆಸ್ಟ್ ಪ್ರಾಬ್ಲಮ್. ಆದ ಕಾರಣ ನಾಳೆಗೆ ನಾವು ರುಚಿಯಲ್ಲಿ ಮತ್ತು ಮಾತಿನಲ್ಲಿ ಸರಿಯಾಗಿಟ್ಟರೆ ಎಲ್ಲ ಕೂಡ, ಮಾತಿನಲ್ಲಿ ಸರಿ ಇಟ್ಟರೆ ಮನಸ್ಸು ಸರಿ ಇರ್ತದೆ, ಊಟದಲ್ಲಿ ಸರಿ ಇಟ್ಟರೆ ಆರೋಗ್ಯ ಸರಿ ಇರುವಂಥ ಕೆಲಸ ಇವತ್ತು ಆಗ್ತದೆ. ಇದನ್ನು ಬಹುಶಃ ನಾವು ಎಲ್ಲರಿಗೆ ಇವತ್ತು ಜನಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು. ತಾಯಂದಿರು ಮಕ್ಕಳಿಗೆ ಮತ್ತು ದೊಡ್ಡವರು ಅದೇ ಅಭ್ಯಾಸ ಆಗಿಬಿಡ್ತು, ನಮಗೂ ಕೂಡ ಸೇರಿಸಿ ಅದೇ ಅಭ್ಯಾಸವಾಗಿ ಬಿಡ್ತು. ಅಭ್ಯಾಸ ಆದ ನಂತರ ಏನು, ಎಷ್ಟೇ ನಮ್ಮ ಅನಾರೋಗ್ಯ ಆದರೂ ಕೂಡ ನಾವು ಫುಡ್ಡನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾರು ಕೂಡ ತಯಾರಿರುವುದಿಲ್ಲ. ನನ್ನ ಮಿತ್ರರೆಲ್ಲ ಇರ್ತಾರೆ ಕೆಲವರು, ಅವ್ರು ನಮ್ಮ ಜೊತೆ ಬಂದು ನಾವು ಬಹುಶಃ BP ಮತ್ತು ಶುಗರ್ ಇಲ್ಲದಿದ್ದರೂ ಕೂಡ ನಾವು ತಿನ್ಲಿಕ್ಕೆ ಹೋಗುದಿಲ್ಲ, ಏನು ಬರುವುದು ಬೇಡ ಅಂದೆ. ಕೆಲವನು ಇದ್ದರೂ ಕೂಡ ಅವನು ತಿನ್ನೋದನ್ನು ನಿಲ್ಲಿಸೋದಿಲ್ಲ. ಅವನು ಇಲ್ಲಿ ಮದುವೆ ಫಂಕ್ಷನ್ ಹೇಳಿದರೆ ತಿನ್ಬೇಡ ಮಾರೆ, ನಿನಗೆ ಶುಗರ್ ಎಲ್ಲಿದೆ ಇದೆ ಅಂತ ಐಸ್ ಕ್ರೀಮ್ ತಿನ್ಬೇಡ ಅಂತ ಹೇಳಿದರೆ ಅವನ ಸತ್ರ ಸಾಯಲಿ ಮಾರೆ, ಇವತ್ತೊಂದು ದಿವಸ ತಿನ್ನುವಂತೇಳಿ ಸತ್ರ ರುಚಿ ಅಂತ ಇಲ್ಲ, ಅವ್ರಿಗೆ ತಮ್ಮ ರುಚಿ ಬಿಡಲಿಕ್ಕೆ ಆಗುತ್ತೆ. ಯಾಕೆ ಅದನ್ನು ಅಲ್ಲಿ ತನಕ ಬಂದು ಮುಟ್ಟಿದೆ. ಅದನ್ನೆಲ್ಲ ಕಡಿವಾಣಗೊಳಿಸಬೇಕಂತೇಳಿಯೇ ಆಗಿಂದಾಗೆ ಈ ರೀತಿಯ ಜನಜಾಗೃತಿ ಕಾರ್ಯಕ್ರಮವನ್ನು ಇವತ್ತು ಬೇರೆ ಬೇರೆ ಇಲಾಖೆಯ ಮುಖಾಂತರ ಹಮ್ಮಿಕೊಂಡಿಲಾಗಿದೆ. ಅದಕ್ಕಾಗಿ ಬೇಕಾಗುವಂಥ ಆ ಪೌಷ್ಟಿಕ ಮತ್ತು ಆರೋಗ್ಯಪೂರ್ವಕವಾದ ಈ ನಮ್ಮ
ತರಕಾರಿ ಮತ್ತು ಇಲ್ಲದ ವ್ಯವಸ್ಥೆಯಲ್ಲಿ ಇವತ್ತು ಬೇರೆ ಬೇರೆ ರೀತಿಯ ಪೌಷ್ಟಿಕಾಂಶ ಉಳ್ಳಂತಹ ಮತ್ತು ಹಿಂದಿನ ನಮ್ಮ ಆಹಾರ ಪದ್ಧತಿ ಏನಿದೆಯಾ ಅದನ್ನು ಕೂಡ ಇವತ್ತು ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿಕೊಂಡು ಇವತ್ತು ತಂದು ನಿಲ್ಲಿಸಿದ್ದಾರೆ. ಯಾಕೆ ಅದನ್ನು ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಿದರೆ ಅದನ್ನು ತೋರಿಸಿದೆ ಅಂತ ಹೇಳಿದರೆ, ವೆಜಿಟೇರಿಯನ್ ತಿನ್ನಿ ಅಂದರೆ ಯಾರು ತಿನ್ಬೋದು. ನಾನು ಹೇಳ್ತೇನೆ ವೆಜ್ ಅಂದರೆ ಆಣೆ ಕೂಡ ತಿನ್ನೋದು ವೆಜ್ಜೆ. ಸೊ ಎಲ್ಲ ವೆಜ್ ಅಂತ ವಿದ್ಯೆಯನ್ನು ಕೊಟ್ಟು ತಯಾರು ಮಾಡೋದು ಅದಕ್ಕೆ ಪೂರಕವಾಗಿ ನಾವು ತಯಾರು ಮಾಡಬೇಕಲ್ಲ, ಅದಕ್ಕೆ ಬೇಕಾಗಿ ಆ ತಯಾರು ಮಾಡಬೇಕಂತ ನಿಮಗೆ ತೋರಿಸಿ ಕೊಟ್ಟಿದ್ದಾರೆ. ಹೆತ್ತವ್ರು ತಾವೆಲ್ಲ ಬಂದಿದ್ದೀರಿ. ಅಡುಗೆಯಲ್ಲಿ ಯಾರು ಕೂಡ ಎಲ್ಲ ಮಹಿಳೆಯರಿಗೂ ಹುಷಾರೆ, ಒಂದೊಂದು ರೀತಿಯಲ್ಲಿ ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ ಇವತ್ತು ಇದೆ. ಅದಕ್ಕೆ ತಾವಿವತ್ತು ಬಂದಿದ್ದೀರಿ, ನೋಡಿದ್ದೀರಿ. ಇನ್ನು ಮುಂದಿನ ಒಂದು ವರ್ಷ ತನಕ ನಿಮ್ಮ ಮನೆಯಲ್ಲಿ ಆಗಾಗ ಈ ರೀತಿಯ ಪೌಷ್ಟಿಕಾಂಶವುಳ್ಳಂತಹ ಆಹಾರ ವ್ಯವಸ್ಥೆ ತಾವಿವತ್ತು ನೋಡಿದ್ದೀರಾ. ಅದನ್ನು ಬಹುಶಃ ಮಾಡಿ ಮಕ್ಕಳಿಗೆ ಮನೆಯವರಿಗೆ ಪರಿಚಯ ಮಾಡಿಕೊಡುವ ಕೆಲಸ ಇವತ್ತು ಆಗಬೇಕು. ಮತ್ತು ಸ್ವಸ್ಥವಾದ ಮತ್ತು ಆರೋಗ್ಯಪೂರ್ವಕವಾದ ಒಂದು ಸಮಾಜವನ್ನು ತಾವು ನಿರ್ಮಾಣ ಮಾಡಲಿಕ್ಕೆ ತಮ್ಮದಾದ ಕೊಡುಗೆಯನ್ನು ಕೊಡಬೇಕು. ಇದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಒಂದು ರೋಗಗಳು ನೇರವಾಗಿ ಆಟೋಮೆಟಿಕ್ ಆಗಿ ಬರುವುದಿಲ್ಲ, ಯಾರಿಗೂ ಕೂಡ ಮೇಲಿನ ಮೇಲೆ ಬರ್ತದೆ. ರೋಗವನ್ನು ನಾವು ತರಿಸುವುದು ಆದರೆ ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಜೀವನ ಶೈಲಿ ಅಂದಲ್ಲಿ ಬೆಳಿಗ್ಗೆ ಎಷ್ಟು ಗಂಟೆ ಹೋಗ್ತೀರಿ, ಎಷ್ಟು ವಾಕಿಂಗ್ ಮಾಡ್ತೀರಿ, ಎಷ್ಟು ಎಕ್ಸಸೈಸ್ ಮಾಡ್ತೀರಿ, ಈ ನಿಮ್ಮ ಜೀವನ ಶೈಲಿ ಒಂದು, ನಿಮ್ಮ ಆಹಾರ ಪದ್ಧತಿ ಎರಡು, ಏನು ತಾವು ತಿಂತೀರಿ, ಮೂರು ನಿಮ್ಮ ಎನ್ವೈರನ್ಮೆಂಟ್ ಪರಿಸರ ಯಾವ ಸ್ವಚ್ಛತೆ ಇದೆ. ಈ ಮೂರಲ್ಲಿ ಏನಾದರೂ ನೀವು ಮನೆಯವರು ಪ್ರತಿಯೊಬ್ಬರಿಗೂ ನೋಡಿಕೊಂಡು ಬಂದರೆ 90% ನಿಮಗೆ ರೋಗ ಬರುವುದೇ ಇಲ್ಲ ಅಂತ ಹೇಳಲಿಕ್ಕೆ ನಾನು 90% ರೋಗ ಬರಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಕೆಲವೊಮ್ಮೆ 50 ವರ್ಷದ ನಂತರ BP ಶುಗರ್ ಬರುವುದಿಲ್ಲ ಅಂತೆಲ್ಲ ಬರ್ತದೆ ಕೆಲವೊಮ್ಮೆ. ಅದಕ್ಕಾಗಿ ನಾವು PSC ಅಲ್ಲಿ ಎಲ್ಲರಿಗೂ ಕೂಡ ಫ್ರೀ ಇಟ್ಟಿದ್ದೇವೆ. ಆಶಾ ಕಾರ್ಯಕರ್ತರು ಗೊತ್ತಿದೆ, BSc ಹೋದರೆ ಬ್ಲಡ್ ಟೆಸ್ಟ್ ಫ್ರೀ. ಈ 40-50 ವರ್ಷ ಆದ ನಂತರ ನಿಮಗೆ 6 ತಿಂಗಳಿಗೆ ಹೋಗಿ ಒಂದು ಟೆಸ್ಟ್ ಮಾಡಿದ್ರೆ ಏನು, ಈ ಊರ ಮನೆಯವರಿಗೆ ಒಂದು PSCಗೆ ಹೋಗಿ ಟೆಸ್ಟ್ ಮಾಡಿದ್ರೆ ನನ್ನ BP ಎಷ್ಟಿದೆ, ಶುಗರ್ ಎಷ್ಟು, 6 ತಿಂಗಳಿಗೆ ಕಡ್ಡಾಯವಾಗಿ ನೋಡೋ ಕೆಲಸ ಏನಾಗ್ತದೆ. ನಾನು ಆರೋಗ್ಯ ಸಚಿವನಾಗಿದ್ದಾಗ MCD ಪ್ರೋಗ್ರಾಮ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ದೆ. ಒಬ್ಬನೊಬ್ಬರು ಒಂದು ಅಲ್ಲಿವರೆಗೂ ಬಿಡಿಸೋದಿಲ್ಲ. ಇವನು ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಜನಸಾಮಾನ್ಯ ಫ್ರೀ ಮಾಡಿದ್ರು ಕೂಡ ಇವರಿಗೆ ಬಿಡಿಸೋದಿಲ್ಲ. ಹೋಟೆಲ್ಗೆ ಹೋಗಿ ಕಾದು ನಿಂತು ತಿಂದು ರೋಗ ಬರಲಿಕ್ಕೆ ತಯಾರಿದ್ದಾರೆ, ದುಡ್ಡು ಕೊಟ್ಟು ಖರ್ಚು ಮಾಡಲಿಕ್ಕೆ ಅಲ್ಲಿ ತಯಾರಿದ್ದಾರೆ. ಸೊ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನೀವು ಬಿಡಿಸೋದು ಮಾಡಿದ್ರೆ ಏನು ಕೂಡ ಪ್ರಯೋಜನ ಇಲ್ಲ. ಇದನ್ನೆಲ್ಲ ಕೂಡ ನಿಮ್ಮ ಮನೆಯವರಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಊರವರಿಗೆ ತಿಳಿಸಿ ದೊಡ್ಡ ಕಾರ್ಯಕ್ರಮ ಆಗಲಿ ಅಂತ ನಾನು ಹೇಳಿಕೊಂಡು, ಬಹುಶಃ ವೇದಿಕೆ ಮೇಲೆ ಎಲ್ಲ ನಮ್ಮ ಗಣ್ಯಾತಿ ಅತಿಥಿ ಬರ್ತಾವೆಲ್ಲರೂ ಕೂತಿದ್ದೇನೆ. ನಿಮಗೆಲ್ಲ ನಾನು ವಿಶೇಷ ಶುಭಾಶಯ ಸಲ್ಲಿಸ್ತೇನೆ. ಬಹುಶಃ ನಮ್ಮ ಅಂಗನವಾಡಿ ಶಿಕ್ಷಕರಿಗೆ, ಅಂಗನವಾಡಿ ಸೂಪರ್ವೈಸರ್ಗಳಿಗೆ, ನಿಮ್ಮ ಅಧಿಕಾರಿಗಳಿಗೆ ಮತ್ತು ನಮ್ಮ ಕ್ಷೇತ್ರ ವ್ಯಾಪ್ತಿ ಎಲ್ಲ ಸಿಬ್ಬಂದಿಯನ್ನು ವಿಶೇಷವಾದ ಶುಭಾಶಯ ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ಎಲ್ಲಿಯೆಲ್ಲ ಯಾವ ರೀತಿ ಆಗಬೇಕು, ನೀವು ಎಲ್ಲ ಹಂತದಲ್ಲಿ ನೀವು ಮುಂದೆ ನಿಂತು ನಮ್ಗೆ ಎಲ್ಲ ರೀತಿಯ ಸಲಹೆ ಸೂಚನೆ ತಾವು ಕೊಡ್ತಾ ಇರ್ತೀರಿ. ಅದರ ಜೊತೆ ಅಂಗನವಾಡಿ ಕೇಂದ್ರ ಕಟ್ಟುವಾಗ ಕೊಡೋದು ಮಾದರಿಯಾಗಿ ಮಾಡೆಲ್ ಆಗಿ ಕಟ್ಟುವಂಥ ವಿಚಾರ ಇವತ್ತಾಗಿದೆ. ಈಗ ಹೇಳಿದಾಗೆ ಈಗ ನಾವೆಲ್ಲ ಸ್ಮಾರ್ಟ್ TV ಕೊಡ್ತಾ ಇದ್ದೇವೆ. ಇದು ಫಸ್ಟ್ ಮಾಡಿದ್ದೆ, ಅದು ನಮ್ಮ ಕ್ಷೇತ್ರದಂಥ ಹೆಮ್ಮೆಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಂದಾಗ TDP ಅದು ಐಡಿಯಾ ಕೊಟ್ಟು ನಾನು ಅದನ್ನು ಹೇಳಿದಾಗ ಇದು ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಇಲ್ಲ, ಇದನ್ನು ನಾವು ಹೇಗೆ ಕೊಡುವುದಂತ ಹೇಳಿ ಕೊಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ಮೇಲೆ ರಿಜೆಕ್ಟ್ ಮಾಡಿದ್ದು ಆ ಪ್ಲ್ಯಾನನ್ನು. ಇದು ಎಲ್ಲಿಯೂ ಇಲ್ಲ ಅಂತೇಳಿ, ಅದು ಎಲ್ಲಿಯೂ ಇಲ್ಲದೆ ಮುಂದಕ್ಕೆ ಬರ್ಬೋದು. ನಾವು ಕೊಟ್ಟ ಕಾರಣ ಇವತ್ತು ರಾಷ್ಟ್ರ ಮಟ್ಟದಲ್ಲೇ ಇವತ್ತು ಬರುವಂಥ ವಿಚಾರ ಇವತ್ತಾಗಿದೆ. ಸೊ ನಿಮ್ಮ ಸಲಹೆ ಸೂಚನೆಯನ್ನು ಆಗದಂತ ಕೊಡಿ, ನಾವು ನಮ್ಮ ಎಕ್ಸ್ಪೆರಿಮೆಂಟ್ ಆಗಿ ನಮ್ಮ ಏರಿಯಾದಲ್ಲಿ ನಾವು ಸ್ಟಾರ್ಟ್ ಮಾಡೋ ಕೆಲಸ ಮಾಡುವ ಅಂತ ನಾನು ಹೇಳಿಕೊಳ್ತಾ, ಬಹುಶಃ ಇವತ್ತು ಬಹಳಷ್ಟು ಕಡೆ ಅಂಗನವಾಡಿಗೆ ಅದರ ಜಾಗ ಮತ್ತು ಬಿಲ್ಡಿಂಗ್ ಇದೆ. ಇನ್ನು ಕೆಲವೊಂದು ಕಡೆ ಬಾಡಿಗೆ ಮನೆಯಲ್ಲಿ ಇವತ್ತು ನಡೆಸ್ತಾ ಇದ್ದಾರೆ. ಆದ ಕಾರಣ ಎಲ್ಲೆಲ್ಲಿ ಬಾಡಿಗೆ. ಧನ್ಯವಾದಗಳು. ಇಟ್ಟುಕೊಂಡಿದ್ದೇವೆ. ಮಾನ್ಯ ಅಧ್ಯಕ್ಷರು ಶ್ರೀಕರ್ ಸರ್ ನಮಗೆ TV ಒಂದು ಮೈಮುನವರು ಕೊಟ್ಟರು ನಮ್ಮ ಅಂಗನವಾಡಿಗೆ ಮೊದಲೇ. ಆನಂತರ ಇವರಿಗೆ ಇವರ ಭಜನಾ ಮಂಡಳಿಯವರು ಮತ್ತು ಅವರು ನಿಮ್ಮ TV ಬರೋ ಮೊದಲು ಅದಕ್ಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ತುಂಬ ನಮಗೆ ಅಂಗನವಾಡಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮಜೀದ್ ಫಾರ್ ಮೈಮುನ ಅವರು. ಇವತ್ತಿನ ಪ್ರೈಸ್ ಊಟದ ವ್ಯವಸ್ಥೆಯನ್ನು ಸಹ ಮೈಮುನವರು ವಹಿಸಿಕೊಂಡಿದ್ದಾರೆ. ನಮ್ಮ ಅಂಗನವಾಡಿಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ನಿಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಈಗ ನಾವು ನಿಮಗಾಗಿ ಒಂದು ತಂಡ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ನಿಮಗೊಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಸರ್, ಅದನ್ನು ನೀವು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಮಸ್ಜಿದ್ ಫಾರ್ಮ್ ಹೌಸಿನ ಮಾಲಕರಾದ ಮೈಮುನ ಮಸ್ಜಿದ್ ಅವರಿಗೆ ನಮ್ಮ ಇಲಾಖೆ ಹಾಗೂ ನಮ್ಮ ಹರೇಕಳ ಗ್ರಾಮಸ್ಥರು ಸರ್ವರ ಪರವಾಗಿ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಮುಂದಿನ ಸನ್ಮಾನಕ್ಕಾಗಿ ಗೌರವಾನ್ವಿತ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಈ ಒಂದು ಸನ್ಮಾನದ ಆಸನದಲ್ಲಿ ಆಸೀನರಾಗಬೇಕು. ಕಾರ್ಯಕ್ರಮ ಯಾವುದೇ ಇರಲಿ, ಅವರು ಮೇಲಾಧಿಕಾರಿ ಎನ್ನುವ ಒಂದು ಗರ್ವವನ್ನ ನಮ್ಮ ಮುಂದೆ ತೋರಿಸದೆ ನಮ್ಮಂತೆ ಸಾದಾ ಸೀದಾ ವರ್ಕರ್ಗಳಾಗಿ ನಮ್ಮ ಜೊತೆ ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗುವವರು. ಈ ಸಲ ನಾವು ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಿತ್ತು ಮೇಡಮ್. ನಾವು ಈಗಾಗಲೇ ಗ್ರಾಮ ಮಟ್ಟದಲ್ಲಿ ಮಾಡುವುದಕ್ಕೆ ಆಯೋಜನೆ ಮಾಡಿದವರು, ಆನಂತರ ವಲಯ ಮಟ್ಟಕ್ಕೆ ಬಂದೆವು. ತಾಲೂಕು ಮಟ್ಟದಲ್ಲಿ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದೇನೋ ನೆಲೆಯಲ್ಲಿ ಮಾಡಿದ್ದೇವೆ. ನೀವೊಂದು ದಿನವನ್ನು ನಿಗದಿ ಮಾಡಿಸಿದ್ರೆ ಹರೇಕಳದ ಎಲ್ಲ ಅಂಗನವಾಡಿ ಕಾರ್ಯಕರ್ತರ ಸಪೋರ್ಟ್ ನಿಮ್ಮೊಂದಿಗೆ ಇದೆ ಎನ್ನುವ ವಿಷಯನ ತಿಳಿಸ್ತಾ ತಮ್ಮನ್ನ ಈ ಒಂದು ವೇದಿಕೆಯಲ್ಲಿ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಒಂದು ಫೋಟೋಗಾಗಿ ಹರೇಕಳದ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಸಿರಿಪಿ ಜೊತೆಗೆ ಬೇಗ ಬೇಗ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಹರೇಕಳ. ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಕಾರ್ಯಕರ್ತರು ಹೊರಗಡೆ ಹೋಗಿ ಇಷ್ಟೊಂದು ವ್ಯವಸ್ಥಿತವಾಗಿ ಕಾರ್ಯರೂಪವನ್ನು ಮಾಡಬೇಕಿದ್ರೆ ಅಂಗನವಾಡಿ ಸುಸ್ಥಿರವಾಗಿ ನಡೀಬೇಕು. ಈ ಒಂದು ಅಂಗನವಾಡಿಯಲ್ಲಿ ಇದ್ದುಕೊಂಡು ಉತ್ತಮ ರೀತಿಯಲ್ಲಿ ಅಂಗನವಾಡಿ ನಡೆಸಿದವರು ನಮ್ಮ ಸಹಾಯಕಿಯರು. ಇವರನ್ನ ಈ ಒಂದು ಸಂದರ್ಭದಲ್ಲಿ ಬಹಳ ಪ್ರೀತಿಯಾಗಿ ಗೌರವಿಸ್ತಾ ಇದ್ದೇವೆ. ವಿಧಾನಸಭಾ ಕ್ಷೇತ್ರದ ಸ್ಪೀಕರ್ ಸರ್ ಅವರಿಗೆ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಸರ್, ಅವಧಿಯಲ್ಲಿ ಒಂದು ನಮ್ದು ಬೇಡಿಕೆ, ನಮ್ಮನ್ನ ಕಾಯಂಗೊಳಿಸಬೇಕು. ನಮಗೆ ಗೌರವ, ನೀವು ನೋಡ್ತಾ ಇದ್ದೀರಿ ನಮ್ಮ ಕಾರ್ಯವೈಖರಿಯನ್ನ, ನಮ್ಗೆ ಸಂಬಳ ಅಂತ ಬೇಕು ಸರ್. ನಿಮ್ಮ ಒಂದು ಸಭಾಧ್ಯಕ್ಷರ ನೆಲೆಯಲ್ಲಿ ನಮ್ಮನ್ನ ಕಾಯಂಗೊಳಿಸಿ, ನಮ್ಮನ್ನ ಕೂಡ ಸಂಬಳ ಪಡೆಯುವ ನೌಕರರನ್ನಾಗಿ ಮಾಡಿ ಅಂತೇಳಿ ಎಲ್ಲ ಕಾರ್ಯಕರ್ತರ ಪರವಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ ತಮ್ಮಲ್ಲಿ. ಆಶಾ ವರ್ಕರ್ ಮತ್ತು CHO ಸ್ಟೇಜಿಗೆ ಹೋಗಿ ಒಂದು ಸಲ ಸರ್ ಜೊತೆ ಫೋಟೋಗೆ. ಆಶಾ ವರ್ಕರ್ ಮತ್ತು CHO ಏನೆಲ್ಲ ಉದ್ದೇಶ ಇದೆ ಅದೆಲ್ಲ ಈಡೇರ್ಬೇಕಿದ್ರೆ ಆಶಾ ಕಾರ್ಯಕರ್ತ ಇರ್ಬೋದು, CHO ಇರ್ಬೋದು, ANMs ಇರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳ ಸಹಕಾರ ಕೂಡ ಬಹಳ ಮುಖ್ಯ. ಉತ್ತಮ ರೀತಿಯಲ್ಲಿ ಸೇವೆಯನ್ನು ನೀಡ್ತಾ ಬಂದಿದ್ದಾರೆ ನಮಗೆ. ತಮಗೂ ಕೂಡ ಈ ಒಂದು ಹೊತ್ತಿನಲ್ಲಿ ತುಂಬ ಹೃದಯದ ಅಭಿನಂದನೆ ಹಾಗೂ ಧನ್ಯವಾದನ ತಿಳಿಸ್ತಾ ಇದ್ದೇನೆ. ಟೀಚರ್ ನಕಲು ಮುರಾಂದಿಂಚಿ ಪೋಂದಲೇರು ಟೀಚರ್ ನಕಲು ಅಂಗನವಾಡಿ ಇಜ್ಜೇರು ಡೈಜೇರ್ ಪಂಡ ಇಂಚಿನ ಒಂದು ಕಾರ್ಯಕ್ರಮ ನಮ್ಮ ಆಯೋಜನೆ ಮಂತದ ನಿಖಿಲೆಲ್ಲ ಈ ಒಂದು ಕಾರ್ಯಕ್ರಮ ಲೆಪ್ಪೋಡು ನಾಡ ಟೀಚರ್ ನಕಲ್ನ ಪ್ರಯತ್ನ ಮಸ್ತುಂಡು.
ತಾಯಂದಿರನ್ನ ವೇದಿಕೆಯಲ್ಲಿ ನೋಡಿ. ಯಾವಾಗ್ಲೂ ನಾವಲ್ಲಿ ಆ ಪ್ಲೇಸ್ ಅಲ್ಲಿ ಇರ್ತಿದ್ದೀವಿ. ಇವತ್ತು ನನ್ನ ತಾಯಂದಿರಿದ್ದೀರಿ, ಮತ್ತೊಮ್ಮೆ ಮಗದೊಮ್ಮೆ ತಮ್ಮನ್ನ ಅಭಿನಂದಿಸ್ತಾ ಇದ್ದೇನೆ. ಉತ್ತಮ ರೀತಿಯಲ್ಲಿ ಅಂಗನವಾಡಿಯಲ್ಲಿ ಮಕ್ಕಳನ್ನು ನೋಡಿಕೊಳ್ಳುವಂತ ಜವಾಬ್ದಾರಿ ನಿಮ್ಮದು. ನಿಮ್ಮನ್ನು ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೇವೆ, ಅದಕ್ಕಾಗಿ ಕ್ಷಮಿಸಬೇಕು. ಸಾಹಿತ್ಯರನ್ನ ಹೇಳಲಿಲ್ಲ. ಅಂಗನವಾಡಿ ಕಾರ್ಯಕರ್ತರು ಅಂತ ಹೇಳಿದ್ರೆ ಕಡಿಮೆ ಸಂಬಳಕ್ಕೆ ಆಗಿದ್ದಾರೆ ಡಾಕ್ಟರ್ ಜಿಯಾದ್ ಏನಪ್ಪಯ್ಯ, ಇವರನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ. ಮುಂದಿನ ಗೌರವಕ್ಕಾಗಿ ಶ್ರೀಯುತ ಜಿಯಾದ್ ಸರ್ ಅನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬಡವರ ಸೇವೆಯನ್ನ ಮಾಡುವಂತಾಗ್ಲಿ ನಿಮ್ಮ ಜೀವನ, ಬಡವರ ಸೇವೆ ನಿಮ್ಮ ಮುಖ್ಯ ಧ್ಯೇಯವಾಗ್ಲಿ. ಮುಂದಿನ ದಿನಗಳಲ್ಲಿ ಉತ್ತಮ ವೈದ್ಯಾಧಿಕಾರಿಯಾಗಿ ಹರೇಕಳ ಗ್ರಾಮದಲ್ಲಿ ನಿಮ್ಮ ಹೆಸರು ಉತ್ತರೋತ್ತರ ಎತ್ತರಕ್ಕೆ ಇರಲಿ ಅನ್ನೋದು ಎಲ್ಲ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಇಲಾಖೆಯ ಪರವಾಗಿ ಶುಭ ಹಾರೈಸ್ತಾ ಇದ್ದೇನೆ ಸರ್. ತಮಗೆ ವಂದನೆಗಳು. ಮುಂದಿನ ಸನ್ಮಾನಕ್ಕಾಗಿ ಹರೇಕಳವನ್ನ ಸ್ವಚ್ಛತೆಯತ್ತ ಕೊಂಡೋಗಲು ದಾಪುಗಾಲು ಹಾಕುತ್ತಿರುವಂತಹ ಹಸಿರುದಳ ಮಂಗಳೂರು ಇದರ ನಿರ್ದೇಶಕರಾದ ಶ್ರೀಯುತ ನಾಗರಾಜ್ ಸರ್ ತಮ್ಮನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀಮತಿ ರೇಖಾ ಮೇಡಮ್ ತಮ್ಮನ್ನು ಕೂಡ ವೇದಿಕೆಗೆ ಸನ್ಮಾನದ ಆಸನಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ನಾಗರಾಜ್ ಸರ್ ಹಸಿರುದಳ ಮಂಗಳೂರು ಇದರ ನಿರ್ದೇಶಕರಾದ ಹಾಗೂ ರೇಖಾ ಮೇಡಮ್ ತಮ್ಮನ್ನು ಕೂಡ ಆತ್ಮೀಯವಾಗಿ ಅಭಿನಂದಿಸಿ ಗೌರವಿಸ್ತಾ ಇದ್ದೇವೆ. ನಿಮ್ಮ ಸಹಕಾರ ಮುಂದೆ ಕೂಡ ಎಲ್ಲ ಅಂಗನವಾಡಿಗಳಿಗೂ ಕೂಡ ಬೇಕು ಎನ್ನುವ ನಿಟ್ಟಿನಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮನ್ನ ಅಭಿನಂದಿಸ್ತಾ ಇದ್ದೇವೆ ಮೇಡಮ್. ಸ್ಪೀಕರ್ ಸರ್ ಒಂದು ಮನವಿ, 1-2 ಪ್ರೈಸ್ ಕೊಟ್ಟು ಹೋಗಿ ಸರ್ ಅಷ್ಟೇ. ಬೇಗ ರಂಗೋಲಿ ಸ್ಪರ್ಧೆಯನ್ನ ಮಾಡಿದ್ದೇವೆ ಸರ್ ನಾವು. ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಶ್ರೀಮತಿ ನಳಿನಿ, ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ನಳಿನಿ ಹಾಗೆ ಪವಿತ್ರ ಹಾಗೆ ಜುಬೇದಾ ಇವರು ಬೆಳಗ್ಗೆ ಎಲ್ಲ ನಿನ್ನೆಯಿಂದ ಸ್ವಲ್ಪ ಇದೊಂದೆಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ತುಂಬಾ ಉತ್ಸಾಹದಿಂದ ಎಲ್ಲರೂ ಇದು ಮಾಡಿದ್ದಾರೆ, ನೆರವೇರಿಸಿದ್ದಾರೆ. 3 ಜನ ಪವಿತ್ರ ಮತ್ತೆ ಇವರು ಜುಬೇದಾ ಅವರೆಲ್ಲ ಎಲ್ಲ ಅಂಗನವಾಡಿ ಕಾರ್ಯಕ್ರಮ ಜಡ್ಜ್ಗಳಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ಶ್ರೀಮತಿ ರೇಖಾ ಮೇಡಮ್, ಶ್ರೀಮತಿ ಶ್ವೇತಾ, ಶ್ರೀಮತಿ ಪ್ರಿನ್ಸಿಯಾ, ನಿಮ್ಮ ಒಂದು ತೀರ್ಪುಗಾರಿಕೆಗೆ ತುಂಬ ಹೃದಯದ ಧನ್ಯವಾದಗಳು. ಉತ್ತಮ ರೀತಿಯಲ್ಲಿ ತೀರ್ಪುಗಾರಿಕೆಯನ್ನು ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೇವೆ ನಾವು. ಕಾರ್ಯಕ್ರಮದ ಕೊನೆಯಲ್ಲಿದ್ದೇವೆ ನಾವು. ಫಸ್ಟ್ ಪ್ಲೇಸ್ ನಂಬರ್ 59 ಫುಡ್ ಕಾಂಪಿಟೇಷನ್ ಅಮೀರಾ ಹರೇಕಲ ಮಲರ್ ಪಾಲಕ್ ಕಾಲು ಪ್ಯಾಕೆಟ್ ಏನದು ತಿಂಡಿ ಕೊಪ್ಪಳ, ಹೆಸರು ನುಗ್ಗೆ ಸೊಪ್ಪು ಪಲ್ಯ. ಅತಿ ಕಡಿಮೆ ಖರ್ಚಿನಲ್ಲಿ ಪೌಷ್ಟಿಕವಾದ ಆಹಾರವನ್ನು ತಯಾರಿಸುವುದು ಹೇಗೆ ಎನ್ನುವ ಬಗ್ಗೆ
ಹಾಗೆ ಮೈಮನಮ್ಮ ವೇದಿಕೆಗೆ ದ್ವಿತೀಯ ಬಹುಮಾನ ಸಂಧ್ಯಾ ಪದೇಗಿ ನುಗ್ಗೆ ಸೊಪ್ಪುದ ಸುಕ್ಕ ಅದೇ ಈ ಬಹುಮಾನವನ್ನ ಶ್ರೀಯುತ ಉಪಾಧ್ಯಕ್ಷರು ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ. ನ್ಯೂ ಪಲ್ಪು ಮಶ್ರೂಮ್ ಪಾಲಕ್ ಕೇಕ ಬಹುಮಾನವನ್ನ ಪಾವೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬಂದಿದ್ದಕ್ಕೆ ಮಲರ್ ನುಗ್ಗೆಕಾಯಿ ಕಟ್ಲೆಟ್ 99 ನಂಬರ್ ಸೌದಾ ನ್ಯೂ ಪಲ್ಪು ಫಲವಸ್ತು ಶ್ರೀಮತಿ ಅನಿತಾ ಮೇಡಮ್ ಕೊಡ್ಬೇಕಾಗಿ ವಿನಂತಿ. ಅದಲ್ಲ ಅನಿತಾ ಮೇಡಮ್ ಎಲ್ಲಿ ಟೀಚರ್ಸ್ ಪ್ರೈಸ್ ಕೊಡ್ತಾರೆ ಎಲ್ಲ ಇಲ್ಲೇ ಇದೆ. ಶ್ರೀನಿಧಿ ಸನ್ನಿಧಿ ಶಿವಕುಮಾರ್ ಇಬ್ಬರಿಗೆ ಹಾಗೂ ಎಲ್ಲ ತಾಯಿಗಳ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ಮೇಡಮ್ ಇದ್ದೀರಿ, ತಮಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದ. ಸರ್, ಒಂದು ನಡುವಲ್ಲಿ ಲಕ್ಕಿ ವಿನ್ನರ್ಸ್ ಇದ್ದಾರೆ. ನಿಮ್ಮಲ್ಲಿ ಚೀಟಿಯನ್ನು ತಕೊಂಡು ಬರ್ತಾ ಇದ್ದಾರೆ. ಒಂದು ಚೀಟಿ ತೆಗಿ ಸರ್, ಉಪಾಧ್ಯಕ್ಷರು ತೆಗೀರಿ. ಅದು ನನ್ನ ನಂಬರ್ ಸರ್. ಯಾಸ್ಮಿನ್ 59, ಯಾಸ್ಮಿನ್